ನಮಸ್ಕಾರ ವೀಕ್ಷಕರೇ, ಕಾಮಗಾರಿ ಪೂರ್ತಿಯಾಗದಿದ್ರೂ ಟೋಲ್ ಸಂಗ್ರಹ ಯಾಕೆ? ಜನರು ಟೋಲ್ ಕಂಪನಿಯ ನಡುವೆ ಜಟಾಪಟಿ. ಪದೇ ಪದೇ ಇಂತಹ ಹೋರಾಟದಿಂದ ಏನ್ ಸಿಗುತ್ತೆ? ಇದೇ ಇವತ್ತಿನ ವಿಶೇಷ ಟೋಲ್ ಟೆನ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ವೀಕ್ಷಕರೇ, ಈಗಾಗಲೇ ನೀವು ಗಮನಿಸಬಹುದು, ದಿನವಿಡೀ ನಾವು ಸಂಚಾರ ಮಾಡಬೇಕಾದ್ರೆ ಟೋಲ್ ಕೊಡುವಂಥದ್ದು ಕಡ್ಡಾಯ. ಆದರೆ ಒಂದೆಡೆ ಟೋಲ್ ಕಂಪನಿ ಯಾವುದೇ ರೀತಿಯಲ್ಲಿ ಕಾಮಗಾರಿಯನ್ನ ಪೂರ್ತಿಗೊಳಿಸಿಲ್ಲ. ಇನ್ನೊಂದೆಡೆ ಜನರು ಯಾಕೆ ನಾವು ಟೋಲ್ ಕೊಡ್ಲಿ ಅನ್ನೋ ಪ್ರಶ್ನೆಯನ್ನ ಕೂಡ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬಾರಿ ಹೋರಾಟ ಕೂಡ ನಡೆದಿದೆ, ಪ್ರತಿಭಟನೆ ಕೂಡ ನಡೆದಿದೆ, ಪ್ರತಿಧ್ವನಿಯನ್ನು ಕೂಡ ಎತ್ತಿದ್ದಾರೆ. ಆದರೆ ಯಾವುದೇ ರೀತಿಯಲ್ಲಿ ಯಾವುದಕ್ಕೂ ಟೋಲ್ ಕಂಪನಿಯವರು ಜಗ್ತಾ ಇಲ್ಲ. ಹಾಗಿದ್ರೆ ಇವತ್ತು ನಡೆದಂತಹ ಪಾದಯಾತ್ರೆಗೆ ಹೇಗಿತ್ತು? ಏನೆಲ್ಲ ಇವತ್ತಿನ ಪಾದಯಾತ್ರೆಯಲ್ಲಿ ಬೆಳವಣಿಗೆಗಳಾಗಿದೆ? ಇನ್ನು ಈ ಒಂದು ಪಾದಯಾತ್ರೆದಿಂದ ಟೋಲ್ ಕಂಪನಿಯವರು ಮಂಡಿಯೂರ್ತಾರಾ? ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸಕ್ಕಿದೆ. ಮೊದಲಿಗೆ ಇಬ್ರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕರಾದ ಮುನೀರ್ ಕಾಟಿಪಳ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಈಗಾಗಲೇ ಹೋರಾಟ ಸಮಿತಿಯಲ್ಲಿ ಭಾಗಿಯಾಗಿರುವಂತಹ ರೇವತಿ ಪುತ್ರನವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ಇವತ್ತಿನ ಪ್ರತಿಭಟನೆಯ ಬಿಸಿ ಹೇಗಿತ್ತು ಅಂತ? ಅಂದ್ರೆ ನಮಗೆ ಆತಂಕ ಇತ್ತು. ಬೇರೆ ಬೇರೆ ಹಂತಗಳ ಹೋರಾಟಗಳನ್ನ ಮಾಡಿದ್ವಿ. ಆದ್ರೆ ಒಂದು 12-13 ಕಿಲೋಮೀಟರ್ ಉದ್ದಕ್ಕೆ ಒಂದು ಪಾದಯಾತ್ರೆ ಮಾಡುವಾಗ ಜನ ಅಷ್ಟು ದೂರ ನಡ್ಕೊಂಡು ಬರ್ಬೋದಾ, ಬೆಂಬಲ ಸಿಗ್ಬೋದಾ ಅನ್ನುವಂಥ ಆತಂಕ ಇತ್ತು. ಆದರೆ ಬೆಳಿಗ್ಗೆ ನಮ್ಮ ನಿರೀಕ್ಷೆಗೂ ಮೀರಿ 9:30 ಗಂಟೆಗೆ ಆರಂಭ ಅಂತ ಹೇಳಿದ್ವಿ. ಅಷ್ಟೊತ್ತಿಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ನೆರೆದಿದ್ರು ಮತ್ತು ವಿವಿಧ ರೀತಿಯ ಸಂಘಟನೆಗಳು, ವಿವಿಧ ಹಂತಗಳ ಜನಪ್ರತಿನಿಧಿಗಳು ಎಲ್ಲರೂ ಬಂದಲ್ಲಿ ಸೇರಿದ್ರು ಮತ್ತು ದೊಡ್ಡ ಪ್ರಮಾಣದಲ್ಲಿ ಜನಸಾಮಾನ್ಯರು ಬಂದಿದ್ರು. ಆವಾಗಲೇ ನಮಗೆ ನಮ್ಮ ಆತಂಕ ಸುಳ್ಳು ಅನ್ನುವಂಥದ್ದು ಗೊತ್ತಾಯಿತು. ಮತ್ತೆ ನಾವು ಉದ್ದಕ್ಕೆ ನಡ್ಕೊಂಡು ಬರ್ತಾ ಇದ್ರೆ ನಾವು ಯಾರ ಹತ್ರ ವಿನಂತಿಯೂ ಮಾಡಿರಲಿಲ್ಲ. ಬಹುತೇಕ ಕಡೆ ಪಾನಕ ಮತ್ತು ಟೀ, ತಿಂಡಿ, ಬಿಸ್ಕತ್ಗಳು ಇವುಗಳನ್ನೆಲ್ಲ ಕೊಟ್ಟು ಜನ ನಮ್ಮನ್ನು ಸ್ವಾಗತ ಮಾಡಿದರು. ಎಲ್ಲ ಕಡೆಯಲ್ಲಿ ಕೂಡ ಜನ ಹೆಚ್ಚಾನೇ ಹೋದರು ಅಂತಿಮ ಹಂತಕ್ಕೆ ಬರುವವರೆಗೆ. ಇದು ನಮಗೆ ಒಂದು ನಿಜಕ್ಕೂ ಕೂಡ ಒಂದು ರೋಮಾಂಚನಕಾರಿ ಅನುಭವ. ಯಾಕಂದರೆ ಸಾಮಾನ್ಯವಾಗಿ ಹೋರಾಟಗಳಂದರೆ ಇವತ್ತು ಜನ ಭ್ರಮನಿರಸನಗೊಂಡಿದ್ದಾರೆ. ಎಲ್ಲರೂ ಹೋರಾಟ ಮಾಡ್ತಾರೆ, ಕೊನೆಗೆ ಅರ್ಧದಲ್ಲಿ ಕೈ ಬಿಟ್ಟು ಹೋಗ್ತಾರೆ, ಅಥವಾ ಹೋರಾಟ ಮಾಡಿದರೆ ಏನೂ ಸಾಧನೆ ಆಗೋದಿಲ್ಲ, ಸುಮ್ಮನೆ ನಾವು ಬೀದಿಯಲ್ಲಿ ನಿಂತು ಕಿತ್ತಾಡೋದು, ಬೀದಿಯಲ್ಲಿ ನಿಲ್ಲೋದು ಇಷ್ಟೇ ಆಗ್ತದೆ ಅನ್ನುವಂಥದ್ದು ಜನರಲ್ಲಿ ಒಂದು ರೀತಿಯಲ್ಲಿ ನೆಗೆಟಿವ್ ಆದಂತಹ ಒಂದು ಭಾವನೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತದೆ. ಆದರೆ ಈ ಹಂತದಲ್ಲಿ ಇಷ್ಟು ವರ್ಷಗಳ ನಂತರವೂ ನಾವೀಗ ಪಾದಯಾತ್ರೆ ಕರೆ ಕೊಟ್ಟಾಗ ಸಿಕ್ಕಿರುವಂಥ ಬೆಂಬಲ ನಮಗೆ ಈ ಹೋರಾಟದಲ್ಲಿ ಮುಂದಕ್ಕೆ ಖಂಡಿತವಾಗಿ ಒಂದು ಜಯ ಸಿಗ್ತದೆ ಮತ್ತು ಜನರ ಒಳಗಡೆ ಅಷ್ಟೊಂದು ಆಕ್ರೋಶ ಮಡಗಟ್ಟಿದೆ ಅನ್ನುವಂಥದ್ದು ಇವತ್ತಿನ ಈ ಪಾದಯಾತ್ರೆ ಒಟ್ಟು ಹೈಲೈಟ್ಸ್ ಅಂತ. ಓಕೆ ಮೇಡಮ್, ನೀವು ಅಲ್ಲಿಯ ಸ್ಥಳೀಯರು ಜೊತೆಗೆ ಕಾರ್ಪೊರೇಟರ್ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ ಅಂದ್ರೆ ನಿಮಗೂ ಕೂಡ ಇದರ ಬಿಸಿ ತಟ್ಟಿದೆ ಅನ್ಸುತ್ತೆ ಅಲ್ವಾ? ಅಲ್ಲ ಮೇಡಮ್, ಇದನ್ನು ವಿರೋಧಿಸಿ ನಾನು ಒಂದು 8 ವರ್ಷ ಆಯಿತು. ಅಲ್ಲಿ ಟೋಲು ಸ್ಟಾರ್ಟ್ ಆಗುತ್ತೆ ಅಂತ ಹೇಳುವಾಗಲೇ ಅವರು ಏನು ಗುಂಡಿ ತೆಗಿಲಿಕ್ಕೆ ಶುರು ಮಾಡಿದರು, ಸ್ಟ್ರಕ್ಚರ್ ಮಾಡಲಿಕ್ಕೆ. ಆಗಲೇ ನಾನು ವಿರೋಧಿ ಮಾಡಿಕೊಂಡು ಬಂದಿದ್ದೀನಿ 8 ವರ್ಷದಿಂದ. ಈಗ ಇದು ಕಲೆಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿ 3 ವರ್ಷ ಆಯ್ತು ಅಷ್ಟೇ. ಆಗಲೇ ವಿರೋಧ ಮಾಡಿಕೊಂಡು ಬಂದಿದ್ದೀನಿ. ಒಂದು ಸ್ವಲ್ಪ ಮಟ್ಟಿಗೆ ಜನ ಇದ್ದರು ನಮ್ಮ ಜೊತೆ. ಅವರು ಕೆಲವೊಂದು ಕಾರಣಕ್ಕಾಗಿ ಹೋಗಿಬಿಟ್ರು. ಯಾಕಂದರೆ ಕೆಲವು ನಮ್ಮಲ್ಲಿ ಪ್ರತಿಭಟಿಸಿದವರು ಏನಿದ್ದಾರೆ ಅವರಿಗೆ ಟೋಲ್ನದ್ದು ಕಾಂಟ್ರಾಕ್ಟ್ ಸಿಕ್ಕಿದ ತಕ್ಷಣ ಅವರು ಹೋಗಿಬಿಟ್ರು. ಈಗ ಅಲ್ಲಿ ಟೋಲಲ್ಲಿ ಕಾಂಟ್ರಾಕ್ಟ್ ತಗೊಂಡು ಅದರಲ್ಲಿ ಅವ್ರು ದುಡ್ಡು ಮಾಡ್ತಾ ಇದ್ದಾರೆ. ಆಮೇಲೆ ಪ್ರತಿಯೊಂದು ಸಂಘ ಸಂಸ್ಥೆಯವರು ಎಲ್ಲ ಬಂದುಬಿಟ್ರು ನಮ್ಮ ಜೊತೆ. ಹಾಗೆ ಇವತ್ತಿನ ಪ್ರತಿಭಟನೆ ಒಂದು ಎಕ್ಸಲೆಂಟ್ ಹೇಳ್ಬೋದು. ಒಂದು 200-300 ಜನ ಜಾಸ್ತಿ 500ಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ. ನಾನು ಬಿಸಿ ಹುಟ್ಟಿದ್ದು ನನಗೆ ಅಲ್ಲ, ನಾನು ಅಲ್ಲಿ ಹೋರಾಟ ಮಾಡ್ತಾನೆ ಕಂಟಿನ್ಯೂ ಬಂದಿದ್ದೀನಿ. ಜನರ ಒಟ್ಟಿಗೆ ನಾನಿದ್ದೀನಿ. ಯಾಕಂದರೆ ಟೋಲ್ ಕಲೆಕ್ಷನ್ ಖಂಡಿತ ಅಲ್ಲಿ ಆಗಬಾರ್ದು. ಯಾಕಂದರೆ ನೋಡಿ, ಇಲ್ಲಿಂದ BC ರೋಡ್ವರೆಗೆ ಯಾವುದು ರೋಡ್ ಸರಿ ಇಲ್ಲ. ಸ್ಪೆಷಲಿ ಲಾಸ್ಟ್ ಟೈಮಲ್ಲಿ ಹೊನ್ನಗಟ್ಟೆಯಲ್ಲಿ ಒಂದು ಪ್ಯಾಚ್ ವರ್ಕ್ ಮಾಡಿದರು. ಅದು ಐವಾಶ್ ಅಷ್ಟೇ. ಅದು ಒಂದೇ ಮಳೆಯಲ್ಲಿ ಅದು ಕಿತ್ತು ಬಂತು. ಈಗ ಅಲ್ಲಿ ನಡೆಯುವಂಥ ಇಲ್ಲ, ನಡೆಯುವಾಗೆ 2 ವೀಲರ್ 3 ವೀಲರಲ್ಲಿ ಹೋಗುವಂಥದ್ದೇ ಇಲ್ಲ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ ಮೇಡಮ್. ಈಗಾಗಲೇ ಜನರಿಗೆ ಗೊತ್ತಾಗಿದೆ ಟೋಲ್ ಮಾಡ್ತಾರೆ, ಸುಮ್ಮನೆ ದುಡ್ಡು ಕಲೆಕ್ಟ್ ಮಾಡ್ತಾರೆ ಅಂತ. ಇದ್ರೆ ಬಿಸಿ ಈಗಾಗಲೇ ಎಲ್ರಿಗೂ ಅರ್ಥ ಆಗಿದೆ. ಯಾಕೆ ಮಾಡೋದರ ಅದರ ಒಳ ಅರ್ಥ ಏನು ಅಂತ ಜನರಿಗೆ ಗೊತ್ತಾಗಿದೆ. ನೋಡೋಣ, ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ
ಹಲೋ, ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೌದು, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಅಜ್ಮಲ್ ಅಸಾದಿ ಬ್ರಹ್ಮವರ. ಓಕೆ ಸರ್, ನಿಮ್ಮ ಇವತ್ತಿನ ಒಂದು ಟೋಲ್ ಗೇಟ್ ವಿರೋಧ ಪಡಿಸಿ ಇವತ್ತೊಂದು ಪಾದಯಾತ್ರೆ ನಡೆಸಿದ್ರು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ತುಂಬಾ ಅಭಿನಂದನೆಗಳು ಹೋರಾಟ ಮಾಡಿದವರಿಗೆ. ಇಲ್ಲೇ ಇದ್ದಾರೆ ಸರ್, ಇಬ್ರು ಹೋರಾಟ ಮಾಡಿದವರು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ, ಅವ್ರ ಹತ್ರ ಮಾತಾಡಿ ಸರ್. ಈ ಮುಂಚೆ ಸಹ ನಾನು ಸ್ಪಂದನಗೆ ಫೋನ್ ಮಾಡಿ ಹೇಳಿದ್ದೇನೆ, ಟೋಲ್ ಇದು ಅವ್ಯವಸ್ಥೆ, ನಿಮ್ಗೆ ಫೋನ್ ಮಾಡಿ ನಾನು ಡೈರೆಕ್ಟ್ ಮಾತಾಡಿದ್ದೆ ಅಂತಲ್ಲ. ಅಲ್ಲೆಲ್ಲ ನೋಡಿ, ಅವರು ಟೋಲ್ ತಗೊಂಡು ಗಾಡಿ ನಿಲ್ಸಿರ್ತಾರೆ, ತುಂಬಾ ಗಾಡಿ ಎಲ್ಲ ನಿಲ್ತಾರೆ, ವಾಹನಗಳು, ಎಲ್ಲರ ಸಮಯ ಹಾಳಲ್ವಾ? ಹಣ ತಗೊಂಡು ಸರಿಯಾಗಿ ಸರ್ವಿಸ್ ಕೊಡುದಿಲ್ಲ. ಒಂದು ಹಣ ತಗೊಳ್ತಾ ನೋಡಿ ಬಿಟ್ಟಿದ್ದೇವೆ ನಾವು ಇದುವರೆಗೆ, ಅದು ಮಾಡಿದ ದೊಡ್ಡ ತಪ್ಪು. ಯಾರು ಹೋರಾಟ ಮಾಡಿರ್ಲಿಲ್ಲ, ಒಂದು ರೋಡ್ ಕಂಪ್ಲೀಟ್ ಮಾಡ್ಲಿಲ್ಲ, ವ್ಯವಸ್ಥೆ ಸರಿ ಇಲ್ಲ, ಒಟ್ಟಾದ್ರೆ ಹಗಲು ದರೋಡೆ ಮಾಡ್ತಿದ್ದಾರೆ ಇವರು. ಈಗ ಹೋಗುವಾಗ ನಾವು ಟೋಲ್ ಕೊಡ್ತೇವೆ ಅಂತ ಆದ್ರೆ ಇವರು ಕರೆಕ್ಟ್ ಸರ್ವಿಸ್ ಕೊಟ್ಟಿದ್ದಾರಾ ಇದುವರೆಗೆ? ಹೌದು. ಯಾಕೆ ನಾವು ಹೋರಾಟ ಮಾಡ್ಲಿಲ್ಲ? ಯಾವ ಪಕ್ಷದವರು ಇರ್ಲಿ, ವಿರೋಧ ಪಕ್ಷದವರ್ಲಿ, ಆಡಳಿತ ಯಾರು ಸಹ ಹೋರಾಟ ಮಾಡಿರ್ಲಿಲ್ಲ. ಪಕ್ಷದವರಿಗೆ ಬೇಕಾಗಿಲ್ಲ ಸರ್, ಅಲ್ಲ ಮಾಡ್ತಾ ಇಲ್ಲ ಅವ್ರು. ಯಾಕೆ ಮಾಡ್ತಾ ಇಲ್ಲ ನೋಡಿ? ಸುಮ್ಮನೆ ಇಲ್ಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ, ಅದರಲ್ಲಿ ಸ್ಪೆಷಲಿ ದಕ್ಷಿಣ ಕನ್ನಡದವರು, ಉಡುಪಿಯವರು, ಪಕ್ಷದವ್ರ ಹತ್ರ ಅಲ್ಲ ಸರ್, ಪಕ್ಷದವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ನಮ್ಮ ಹತ್ರ ಎಲ್ಲಿದೆ ದುಡ್ಡು ಹೇಳಿ? ಅದೇ ಹೇಳಿದ್ರು. ಮತ್ತೆ ನೋಡಿ, ಅಲ್ಲಿ ನೀವು ಟೋಲ್ ಹತ್ರ ಎಂಟರ್ ಆಗುವಾಗ ಅಲ್ಲಿ ಡಿಸ್ಪ್ಲೇ ಆಗುವ ಹಣ ಬೇರೆ, ಅಲ್ಲಿ ತಗೊಳ್ಳೋ ಹಣ ಬೇರೆ, ಅಲ್ಲಿ ವ್ಯತ್ಯಾಸ ಉಂಟು. ಅದನ್ನ ನೀವು ನೋಡ್ಬೇಕು, ಒಂದು ರಿಯಾಲಿಟಿ ಚೆಕ್ ಮಾಡಿ. ಜನರನ್ನಿಂದ ನೋಡಿ ಕತ್ತಲಲ್ಲಿ ಇಟ್ಕೊಂಡು ಇವರು ಹಗಲು ದರೋಡೆ ಮಾಡ್ತಿದ್ದಾರೆ. ಮಾಡಿದ್ರಲ್ಲ, ಇಷ್ಟು ಹಣ ಕಲೆಕ್ಟ್ ಆಯ್ತು, ಏನಾದ್ರೆ ಒಂದು ಒಳ್ಳೆ ರೀತಿಯ ಸರ್ವಿಸ್ ಕೊಡ್ತಾರ? ಆಂಬುಲೆನ್ಸ್ ನಿಲ್ಸುದು, ಅಲ್ಲಲ್ಲಿ ಕೆಲವರು ಏರ್ಪೋರ್ಟ್ ಹೋಗ್ಲಿಕ್ಕೆ ಇರ್ತದೆ, ಒಂದು ರೋಡ್ ಸರಿ ಇಲ್ಲದೆ ವಿಳಂಬ ಆಗಿರ್ತದೆ ಬರ್ಲಿಕ್ಕೆ ಹೋಗ್ಲಿಕ್ಕೆ. ಪುನಃ ಇಲ್ಲಿ ಒಂದು 10 ಗಾಡಿ ನಿಂತಾಗ ಇವ್ರದ್ದು ಆಯ್ತಲ್ಲ 10-15 ನಿಮಿಷ ವೇಸ್ಟ್. ಮತ್ತೆ ಕೆಲವೊಮ್ಮೆ ಗೊತ್ತುಂಟ, ಅವ್ರದ್ದು ಸ್ಟಾಫ್ ಇರುದಿಲ್ಲ ಅಲ್ಲಿ. 4 ಕೌಂಟರ್ ಇರ್ತದಲ್ಲ, 2 ಕೌಂಟರ್ ಇರ್ತದೆ. ಆ ಕೌಂಟರ್ ಇದ್ದು ಹಣ ಕೊಡ್ಲಿಕ್ಕೆ ಅವ್ರ ಅಗತ್ಯ ಇರುದಿಲ್ಲ. ಇಂಥ ರೀತಿ ಅವ್ಯವಸ್ಥೆ ಉಂಟು. ಇದನ್ನೆಲ್ಲ ರಿಯಾಲಿಟಿ ಚೆಕ್ ಮಾಡ್ಬೇಕು ಟಿವಿ ಅವರು, ಎಸ್ಪೆಷಲಿ ಸ್ಪಂದನದವರು. ನಮ್ಮ ಹತ್ತಿರ ಟಿವಿ ಇರೋದು ಸ್ಪಂದನ. ಓಕೆ, ಖಂಡಿತ ಸರ್, ಇದರ ಬಗ್ಗೆ ನಾವು ಅದಕ್ಕೆ ಇವತ್ತು ಡಿಸ್ಕಷನ್ ಕರೆದಿದ್ದೀವಿ. ಪ್ರತಿ ಸಲ ಫೋನ್ ಮಾಡಿ ಹೇಳ್ತೇನೆ ಸ್ಪಂದನದವರಿಗೆ. ಓಕೆ ಓಕೆ, ಇಂತೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ಈ ಜನರಿಗೆಲ್ಲ ಮನವರಿಕೆ ಮಾಡಿದ್ರೆ ಉಂಟಲ್ಲ, ಜನರು ಸಹ ಮುನೀರ್ ಕಾಟಿಪಳ್ಳ ಮತ್ತೆ ಯಾವ ಸಂಘಟನೆ ಎಲ್ಲ ಸೇರಿ ಹೋರಾಟ ಮಾಡಿದರೆ ಮತ್ತೆ ಅಷ್ಟು ಹಣ ತಗೊಳ್ತಾರೆ. ಅಷ್ಟು ಹಣ ಬೇಕಾಗಿಲ್ಲ ನನ್ನ ಪ್ರಕಾರ. ಹೌದು, 50 ರೂಪಾಯಿ 70 ರೂಪಾಯಿ ತಗೊಳ್ತಾರೆ ಒಂದೊಂದ್ ಸಲ. ಈಗ ನಂಗೆ 10 ಸಲ ಹೋಗ್ಲಿಕ್ಕೆ ಇರ್ತದೆ, ಮಂಗಳೂರಿಗೆ ಹೋಗಿ ಬರ್ಲಿಕ್ಕೆ ಇರ್ತದೆ. ಇವ್ರಿಗೆ ಹಣ ಕೊಡ್ತಾರೆ, ನಮ್ಗೆ ಬಾಡಿಗೆ ಹಾಕ್ಬೇಕಲ್ಲ. ಇಂಥ ಸಣ್ಣ ಸಣ್ಣ ವಿಷಯಗಳಿಗೆ ಜನರಿಗೆ ಅರಿವು ಮೂಡಿಸಿ, ಜನರಿಂದ ಇವರು ಹೋರಾಟ ಮಾಡಿ ಆ ಟೋಲ್ನನ್ನೇ ಮುಚ್ಚೋದು ಒಳ್ಳೇದು. 60 ಕಿಲೋಮೀಟರ್ ಬೇಕಾದ್ರೆ ಒಂದು ಇಡ್ಲಿ ಅವರು. ಇದಕ್ಕೆಲ್ಲ ಜನರು ಯಾಕೆ ಬರುದಿಲ್ಲ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಓಕೆ ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ. ಈಗ ಅವರು ಒಂದು ಮೆನ್ಷನ್ ಮಾಡಿದ್ರು, ಹಗಲು ದರೋಡೆ ಮಾಡ್ತಿದ್ದಾರೆ ಅಂತ. ಅದರಲ್ಲಿ ಏನು ಇದಿಲ್ಲ. ಸಾಮಾನ್ಯವಾಗಿ ನಾವು ಜನರ ಮೇಲೆ ಈ ರೀತಿಯಾದ ವಸೂಲಿಗಳು ನಡೆಯುವಾಗ ನಾವು ಹಗಲು ದರೋಡೆ, ಬೆಲೆ ಏರಿಕೆ ಆದಾಗಲೂ ಹೇಳ್ತೀವಿ, ಅದೆಲ್ಲ ಬೇರೆ. ಆದರೆ ಇಲ್ಲಿ ನಿಜಕ್ಕೂ ಇದು ನಡೀತಾ ಇರೋದೇ ದರೋಡೆ. ಯಾಕೆಂತ ಕೇಳಿದರೆ, ನಮ್ಮ ಸುರತ್ಕಲ್ ಒಂದು ಕಡೆಯಲ್ಲಿ BC ರೋಡ್ ಟು ಸುರತ್ಕಲ್ ರಸ್ತೆ, ಅದು ಅದರಲ್ಲಿ ಸರ್ವಿಸ್ ರಸ್ತೆಗಳು 75% ಭಾಗ 80 ಭಾಗದಲ್ಲಿ ಸರ್ವಿಸ್ ರಸ್ತೆ. ಸರ್, ಇಲ್ಲಿ ಒಂದು ನಾವು ಮೆನ್ಷನ್ ಮಾಡಬೇಕು, BC ರೋಡಿನಿಂದ ಬಂಟ್ವಾಳದಲ್ಲಿ ಏನ್ ಸಿಗುತ್ತೆ ನಮಗೆ ಒಂದು ಟೋಲ್ ಗೇಟ್, ಅಲ್ಲಿ ಸರ್ವಿಸ್ ರೋಡ್ ಅಲ್ಲೂ ಕೂಡ ಟೋಲ್ ಸಂಗ್ರಹ ಮಾಡ್ತಾರೆ. ಇದಕ್ಕೆ DC ಪರ್ಮಿಷನ್ ಕೊಟ್ಟಿದ್ದಾರಂತೆ. ನೋಡಿ, ಅದನ್ನೇ ನಾನು, ಅದು ಯಾಕೆ ಬೇಕು ಹಾಗಾದ್ರೆ? ಸ್ಥಳೀಯರು ಓಡಾಡುವಂತದಿಲ್ವಾ ಆಗಿದ್ರೆ? ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ಇಲ್ಲಿ ಒಂದು ರಸ್ತೆಗಳಲ್ಲಿ ಸುಂಕ ಸಂಗ್ರಹ ಮಾಡಬೇಕು ಅಂತ ಆದ್ರೆ ಸರ್ವಿಸ್ ರಸ್ತೆ ಪೂರ್ಣಗೊಂಡಿರ್ಬೇಕು, ಮತ್ತೆ ಫ್ಲೈಓವರ್ಗಳು ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಸರಿ ಇರಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಹೆದ್ದಾರಿಗಳಲ್ಲಿ ಗುಂಡಿಗಳಿರಬಾರ್ದು. ಏನೇ ಸಣ್ಣ ಗುಂಡಿ ಬಿದ್ದರೂ ಅವ್ಯವಸ್ಥೆ ಆದ್ರೂ 48 ಗಂಟೆ ಒಳಗಡೆ ಅವುಗಳನ್ನ ಮೈಂಟೈನ್ ಮಾಡಬೇಕು, ಸರಿಪಡಿಸಬೇಕು ಅಂತ ರೂಲ್ ಇದೆ. ಇಲ್ಲಿ 50-60% ಕಾಮಗಾರಿ ಆಗದೇನು ಈ ಮಟ್ಟಕ್ಕೆ ಟೋಲ್ ಸಂಗ್ರಹ ಮಾಡ್ತಿರೋದು ಒಂದು. ಮತ್ತೆ ಸುರತ್ಕಲ್ನಲ್ಲಿ ನೀವು ಟೋಲ್ ದಾಟಿದ್ರೆ, NITKಯಲ್ಲಿರುವಂಥ ಟೋಲ್ ದಾಟಿದ್ರೆ 9 ಕಿಲೋಮೀಟರ್ ಹೋದಾಗ ಇನ್ನೊಂದು ನವಯುಗದವರದ್ದು ಖಾಸಗಿ ಟೋಲ್ ಗೇಟ್ ಸಿಗುತ್ತೆ. ಇದು ಹೆದ್ದಾರಿ ನಿಯಮಗಳಿಗೆ ಪೂರ್ಣವಾಗಿ ವ್ಯತಿರಿಕ್ತವಾಗಿರುವಂಥದ್ದು. ಒಂದು ಟೋಲ್ ಗೇಟ್ ಸಿಕ್ಕಿದ್ರೆ ನಿಮ್ಗೆ ಇನ್ನೊಂದು ಟೋಲ್ ಗೇಟ್ ಬಂದು ಡಿಸ್ಟೆನ್ಸು 40ರಿಂದ 45 ಕಿಲೋಮೀಟರ್ ಇರಬೇಕು ಅಂತ ಅವರದ್ದೇ ಕಾನೂನು ಹೇಳುತ್ತೆ. ಇಲ್ಲಿ ಆ ಕಾನೂನನ್ನು ಉಲ್ಲಂಘನೆ ಮಾಡಿ ಇವರು ಟೋಲ್ ಸಂಗ್ರಹ ಮಾಡ್ತಾ ಇರೋದು. ಆವಾಗ ಅದು ಆರಂಭದಲ್ಲಿ ಪ್ರಶ್ನೆ ಬಂತು. ಇವರೆಲ್ಲ ಹೋರಾಟ ತೀವ್ರವಾಗಿ ಮಾಡ್ತಾ ಇದ್ದಾಗ ಅವ್ರು ಕೊಟ್ಟಿರೋ ರೀಸನ್ ಅಂದರೆ, ನಿಮಗೆ ಯಜಮಾಡಿ ಟೋಲ್ ಗೇಟ್ ಆದಮೇಲೆ ಇದನ್ನು ಅಲ್ಲಿಂದ ನಾವು ತೆಗಿತೀವಿ ಅಥವಾ ಅದ್ರ ಜೊತೆ ಮರ್ಜಿ ಮಾಡ್ತೀವಿ ಅಂತ. ಆದರೆ ಆನಂತರ 3 ತಿಂಗಳಲ್ಲಿ ಯಜಮಾಡಿ ಟೋಲ್ ಗೇಟ್ ಆರಂಭ ಆಯಿತು. ಕೊಟ್ಟ ಭರವಸೆಯನ್ನು ಮರೆತರು, ನಮಗೂ ಹೇಳಿದ್ರು, ನ್ಯಾಯಾಲಯಕ್ಕೂ ಹೇಳಿದ್ರು. ಈಗ ಅದನ್ನು ಕಂಟಿನ್ಯೂ ಮಾಡಿ 6 ತಿಂಗಳಿಗೆ ಕತ್ತಲಲ್ಲಿ ಇವರು ರಿನ್ಯೂವಲ್ ಮಾಡ್ತಾ ಹೋದ್ರು ಟೆಂಡರ್. ಆವಾಗ ನಾವು ಮತ್ತೆ ಇದು ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯನ್ನು ನಾವೆಲ್ಲ ಸೇರಿ ಆರಂಭ ಮಾಡಿ ಇದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಓಕೆ ಸರ್, ನಿಮ್ ಜೊತೆ ಮಾತಾಡ್ತೀನಿ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾನು ಸುರತ್ಕಲ್ನಿಂದ ಪ್ರಸಾದ್ ಅಂತ. ಓಕೆ ಸರ್, ಇವತ್ತು NITK ಅಲ್ಲಿ ಟೋಲ್ ಗೇಟ್ ಏನಿದೆ ಅಲ್ಲಿ ತನಕ ಒಂದು ಪಾದಯಾತ್ರೆ ಮಾಡುವಂಥದ್ದು ನಡೆದಿತ್ತು ಸರ್ ಈಗಾಗಲೇ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಟೋಲ್ ವಿರೋಧಿಸಿ, ಟೋಲ್ ಗೇಟ್ ಅನ್ನ ವಿರೋಧ ಮಾಡಿ. ಅದು ನಮಗೆ ಮೊದಲು ನಾನು ಮುನೀರ್ ಕಾಟಿಪಲ್ ಅವರಿಗೆ
ಧನ್ಯವಾದಗಳು. ಯಾಕಂದ್ರೆ ಅವರು ಸುರತ್ಕಲ್ ಅವ್ರು ಇವತ್ತಿದ್ದಾರೆ ಸರ್ ನಮ್ ಜೊತೆ, ಅವ್ರ ಜೊತೆ ಮಾತಾಡಿ. ಥ್ಯಾಂಕ್ ಯು. ಅವರದ್ದು ಒಳ್ಳೆದಾಗ್ತದೆ. ಸುರತ್ಕಲ್ ನಲ್ಲಿ ಮಾರ್ಕೆಟ್ ಮಾಡಿದ್ದಾರೆ, ಒಂದ್ ಸೈಡ್ ನಲ್ಲಿ ಓಪನ್ ಮಾಡಿದ್ದಾರೆ, ಅವ್ರನ್ನ ಬಂದ್ ಮಾಡಿಸಿದವರೇ. ಭಾರಿ ಖುಷಿಯ ವಿಷಯ ನಮಗೆ. ಮುನೀರ್ ಕಾಶ್ಮೀರ್ ನಮಗೆ ನಾವು ಯಾವ ಸಪೋರ್ಟ್. ಯಾಕಂದ್ರೆ ಇದು ಸಹ ಟೋಲ್ ಗೇಟ್ ಅನ್ನು ಎಷ್ಟು ದಿನದಿಂದ ಮಾಡಿದೆ. ಸ್ಟಾರ್ಟ್ ಅಲ್ಲಿ ನಿಲ್ಲಿಸಬೇಕಿತ್ತು, ಪಣಂಬೂರಿನಲ್ಲಿ ಮಾಡುವವರನ್ನು ಬಂದ್ ಮಾಡಿಸಿದ್ದಾರೆ. ಹಾಗೆ ಇಲ್ಲಿ ಸಹ ಮಾಡಬಾರ್ದಿತ್ತು, ಸ್ಟಾರ್ಟಿಂಗ್ ಅಲ್ಲಿ ಅದನ್ನು ಮಾಡ್ಲಿಕ್ಕೆ ಬಿಡಬಾರ್ದಿತ್ತು. ಇದು ನನಗೆ ಅದು ಮುನೀರ್ ಕಾಶ್ಮೀರ್ ಅವರಿಂದ ಆಗ್ತದೆ. ಇದನ್ನು ಸುರತ್ಕಲ್ ನಲ್ಲಿ ನಿಲ್ಲಿಸಬೇಕಾದ್ರೆ ಸರ್ ಇವತ್ತಿನ ಪಾದಯಾತ್ರೆಯಲ್ಲಿ ನೀವು ಜಾಯಿನ್ ಆಗಿದ್ರ ಸರ್? ಹೌದೌದು, ನಾನು ಜಾಯಿನ್ ಆಗಿದ್ದೇನೆ. ನಾನು ಜಾಯಿನ್ ಆಗಿದ್ದೇನೆ, ನನ್ಗೆ ಖುಷಿ. ಆದ್ರೆ ಅದನ್ನು ಸ್ಟಾರ್ಟಿಂಗ್ ಅಲ್ಲಿ ನಿಲ್ಲಿಸಬೇಕಿತ್ತು, ಪಣಂಬೂರಿನಲ್ಲಿ ಮಾಡುವವರಿತ್ತು, ಎಲ್ಲ ಕಾಂಕ್ರೀಟ್ ಆಗಿ ರೆಡಿ ಮಾಡಿತ್ತು. ಅದನ್ನು ತೆಗೆದು KRS ಹತ್ರ ಹಾಕಿದ್ದಾರೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬಾರ್ದಿತ್ತು. ಮತ್ತು ಸಹ ಪರ್ಮಿಷನ್ ಕೊಟ್ಟಿದ್ದಾರೆ ರಿಟರ್ನ್. ಅದು ಸುರತ್ಕಲ್ನವರು ನಿಮ್ಮ ಮಾರ್ಕೆಟ್ ಅನ್ನು ಸಹ ಬಂದ್ ಮಾಡಿಸಿದವರೇ. ಒಂದ್ ಸೈಡ್ ನಲ್ಲಿ ಫುಲ್ ಓಪನ್ ಮಾಡಿದ್ರು, ಮತ್ತೆ ಬಂದ್ ಮಾಡಿದ್ರು, ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೊಂದು 2-3 ಓಪನ್ ಮಾಡಿದ್ದಾರೆ, ಮತ್ತೆ ಈಗ ಲಾಕ್ ಇದು ಬಂದ್ ಮಾಡಿದ್ದಾರೆ. ಅದು ಮಾಡಬಾರ್ದಿತ್ತು. ಎಲ್ಲರಿಗೂ ಸಹ ಒಂದೇ ಲೆಕ್ಕ ವ್ಯಾಪಾರ ಆಗ್ತದೆ. ಓಕೆ ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ ಸರ್. ಇವಾಗ ಹೇಳ್ತಾ ಇದ್ರಲ್ಲ, ಕಂಟಿನ್ಯೂ ಮಾಡಿ ಸರ್. ಅದೇ ಆ ರೀತಿಯಲ್ಲಿ ಅದನ್ನ ಟೋಲ್ ಗೇಟ್ ಅನ್ನ ಬಂದ್ ಮಾಡದೆ ಎರಡೂ ಕಡೆ ಕೂಡ ಟೋಲ್ ಸಂಗ್ರಹ ಮಾಡ್ಲಿಕ್ಕೆ ಏನು ಆರಂಭ ಮಾಡಿದ್ರು. ಅವಾಗ ನಾವು ಅದನ್ನ ಮತ್ತೆ ಕದ್ದು ಮುಚ್ಚಿ ಅವರು 6 ತಿಂಗಳಿಗೆ ಟೆಂಡರ್ ಮಾಡ್ಲಿಕ್ಕೆ ಹೊರಟಾಗ ನಾವು ನಾವೆಲ್ಲ ಸೇರಿ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿ ಅಂತ ರಚನೆ ಮಾಡ್ಕೊಂಡು ಹೋರಾಟ ಶುರು ಮಾಡಿದ್ವಿ. ಹೋರಾಟ ಈ 2ನೇ ಹಂತದ ಹೋರಾಟ ಶುರು ಮಾಡಿ 1 ವರ್ಷ ದಾಟಿತು. ಆವಾಗ ನಮ್ಮ ಮತ್ತೆ ಪ್ರತಿಭಟನೆಗಳು, ಮೆರವಣಿಗೆಗಳು, ಶವಯಾತ್ರೆಗಳು ಇವನ್ನೆಲ್ಲ ಮಾಡಿದ್ವಿ. ಮಾಡಿದ್ಮೇಲೆ ಕಳೆದ ಜನವರಿ ಅಂದ್ರೆ ಇದೇ 2018 ಜನವರಿ 3ನೇ ತಾರೀಕು ಬೆಂಗಳೂರಿನಲ್ಲಿ PWD ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಮೀಟಿಂಗ್ ಕರೀತು. ಅದರಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಕರ್ನಾಟಕದ ರಾಜ್ಯಕ್ಕೆ ಸಂಬಂಧಪಟ್ಟ ಹೆದ್ದಾರಿಯ ಅಧಿಕಾರಿಗಳು, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ಅಲ್ಲಿ ಹಿಡಿದು ಒಂದು ಸಭೆ ನಡೆದು ಈ ಯಜಮಾಡಿ ಟೋಲ್ ಗೇಟ್ ಅನ್ನ, ಇದು ಸುರತ್ಕಲ್ ಟೋಲ್ ಗೇಟ್ ವಿರುದ್ಧ ಜನ ತುಂಬಾ ವಿರೋಧ ಮಾಡ್ತಾ ಇದ್ದಾರೆ, ಅಲ್ಲಿ ಮತ್ತು ನಿಯಮಗಳಿಗೆ ಅದು ವಿರುದ್ಧ ಇದೆ, ಅದರಿಂದ ಅದನ್ನ ತಕ್ಷಣಕ್ಕೆ ಯಜಮಾಡಿ ಟೋಲ್ ಗೇಟ್ ಯಾರಿಗೆ ಸಂಬಂಧಪಟ್ಟ ಟೋಲ್ ಗೇಟ್ ಸರ್ ಆಗಿದ್ರೆ NHAIಗೆ, ನ್ಯಾಷನಲ್ ಹೈವೇ ಅಥಾರಿಟಿಗೆ ಸೇರಿರುವಂತದ್ದು. ಟೆಂಡರ್ ಕೂಡ ಅವರೇ ಕರೆದಿರೋದು, ಹೆದ್ದಾರಿ ಪ್ರಾಧಿಕಾರದವರು. ಅದನ್ನ ಯಜಮಾಡಿ ಟೋಲ್ ಗೇಟ್ ಜೊತೆ ವಿಲೀನ ಮಾಡಬೇಕು ಅಂತ ಪ್ರಸ್ತಾಪವನ್ನು ಕಳಿಸಿದ್ರು, ನಿರ್ಣಯ ಕಳಿಸಿದ್ದನ್ನ ಜನವರಿ 26ನೇ ತಾರೀಕಿಗೆ ನ್ಯಾಷನಲ್ ಹೈವೇ ಅಥಾರಿಟಿಯ ಟೇಬಲ್ಗೆ ತಲುಪಿದ ಮೇಲೆ ಅದನ್ನ ಅವರಲ್ಲಿಂದ ತೆಗಿಬೇಕಿತ್ತು, ಟೋಲ್ ಗೇಟ್ ಅನ್ನು ಕ್ಲೋಸ್ ಮಾಡಬೇಕಿತ್ತು. ಯಜಮಾಡಿ ಟೋಲ್ ಗೇಟ್ ಜೊತೆ ವಿಲೀನ ಮಾಡೋದು ಇನ್ನೊಂದು ಮಾಡಬೇಕಿತ್ತು. ಆದ್ರೆ ಇಷ್ಟೆಲ್ಲ ಪ್ರಸ್ತಾಪ ಇದ್ದಾಗ ನಾವು ಅದನ್ನ ಅನುಮಾನ ವ್ಯಕ್ತಪಡಿಸಿದ್ವಿ. ಇದು ಏನೇ ಇದ್ರೂ ಕೂಡ ಈ ಲೂಟಿಯನ್ನು, ಅಗಲುದರಡೆ ಅನ್ನುವಂಥ ಪದವನ್ನು ಅದಕ್ಕೆ ಬಳಸ್ತೀವಿ ನಾವು. ಅಲ್ಲಿ ಇದು ಮತ್ತೆ ಮುಂದುವರಿಯುವ ಸಾಧ್ಯತೆ ಇದೆ. ಜನ ಇದರ ಬಗ್ಗೆ ಎಚ್ಚರ ವಹಿಸಬೇಕು. ಚುನಾವಣೆ ಮುಗಿದ ಮೇಲೆ ಮತ್ತೆ ರಿನ್ಯೂವಲ್ ಆಗ್ಬಹುದು ಅಂತ. ಈಗ ಮೊನ್ನೆ ಜುಲೈ 30ಕ್ಕೆ ಅದರ ಡೆಡ್ಲೈನ್ ಮುಗಿಯಿತು. MP ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಅದಕ್ಕೆ 10 ದಿವಸ ಹಿಂದೆ ಮಾಧ್ಯಮದವರ ಜೊತೆ ಮಾತಾಡ್ತಾ ಜುಲೈ 30ಕ್ಕೆ ಅದರ ಟೆಂಡರ್ ಮುಗಿಯೋದ್ರಿಂದ ಆ ನಂತರ ಇಲ್ಲಿ ಟೋಲ್ಗೆ ಅಂದ್ರೆ ಇರೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಆದ್ರೆ ಕತ್ತಲಲ್ಲಿ ಮತ್ತೆ ರಿನ್ಯೂವಲ್ ಮಾಡಿದಾಗ ನಾವು ಈ 1.5 ತಿಂಗಳಲ್ಲಿ 2-3 ಹೋರಾಟಗಳನ್ನ ಮಾಡಿದ್ವಿ. ಅಂತಿಮವಾಗಿ ಪಾದಯಾತ್ರೆಗೆ ನಾವು ಕರೆಯನ್ನು ಕೊಟ್ಟಿರುವಂತಹದ್ದು. ಈ ರೀತಿಯ ಲೂಟಿ, ಒಂದು ಕಡೆ ರಸ್ತೆಗಳು ಸರಿ ಇಲ್ಲ, ಸರ್ವಿಸ್ ರಸ್ತೆಗಳಿಲ್ಲ, ಹೊಂಡಾ ಗುಂಡಿಗಳನ್ನ ಬಂದ್ ಮಾಡ್ತಾ ಇಲ್ಲ, ಇನ್ನೊಂದು ಕಡೆ 10 ಕಿಲೋಮೀಟರ್ ಅಂತರದಲ್ಲಿ ಇನ್ನೊಂದು ಟೋಲ್ ಗೇಟ್ ಇದೆ. ಅದರಿಂದಾಗಿ ಇದೆಲ್ಲವನ್ನ ಸೇರಿಸಿ ಇದು ಖಂಡಿತವಾಗಿ ಅಧಿಕೃತವಾಗಿ ನಡೆಸ್ತಾ ಇರುವಂತಹ, ಸರ್ಕಾರವೇ ನಡೆಸ್ತಾ ಇರುವಂತಹ ದರೋಡೆ ಇದು. ಹೌದು ಸರ್, ಇಲ್ಲಿ ಗಮನಿಸಬೇಕು, ಒಂದು ಟೋಲ್ ಗೇಟ್ ಅಲ್ಲಿ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಷ್ಟು ಕಿಲೋಮೀಟರ್ ವರೆಗೆ ಇರ್ಬೇಕನ್ನುವಂತ ರೋಡ್ ಏನಿದೆ ಅಲ್ಲಿ ಸರಿಯಾದಂತ ಲೈಟ್ ವ್ಯವಸ್ಥೆ ಇರಬೇಕು, ದಾರಿದೀಪ ಇರಬೇಕು, ಇನ್ಸ್ಟ್ರಕ್ಷನ್ ಇರಬೇಕು, ಯಾವ ಕಡೆ ಹೋಗಬೇಕು ಬರಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಇರಬೇಕು, ಯಾವುದೇ ರೀತಿಯಲ್ಲಿ ಹೊಂಡಗಳು ಇರಬಾರ್ದು. ಜೊತೆಗೆ ಯಾವ ತರ ಫೆಸಿಲಿಟಿಗಳಿರಬೇಕು, ರೋಡ್ ಸೈಡ್ ಅಲ್ಲಿ ಡಿವೈಡರ್ಸ್ಗಳೇನಿದೆ ಅಂಥದ್ದುಗಳನ್ನ ಫೆಸಿಲಿಟಿಗಳನ್ನ ಅವರು ಮಾಡಬೇಕು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೇಕು, ಬಸ್ ಹೋಗುವಂಥದ್ದಾಗಿರ್ಬೇಕು, ಅಥವಾ ಈ ಹೂಗಳನ್ನ ನೆಟ್ಟು ಗಿಡಗಳನ್ನ ನೆಟ್ಟು ಅದಕ್ಕೆ ಸಪ್ರೇಟ್ ಮಾಡ್ತಾರೆ ಡಿವೈಡರ್ ಸುತ್ತಮುತ್ತ, ಅಂಥದ್ದು ಪ್ರತಿಯೊಂದು ವ್ಯವಸ್ಥೆ ಅಚ್ಚುಕಟ್ಟಾಗಿರ್ಬೇಕು. ಅದು ಯಾವುದಿದೆ ಇಲ್ಲಿ? ಹಾಗಿದ್ರೆ ಯಾವುದು ಇಲ್ಲ ಇಲ್ಲಿ. ನೀವು ಹೇಳಿದಕ್ಕೆ ನಮ್ಮ ವಿಲೇಜ್ಗೆ, ಊರಿಗೆ ಹೋಗುವಂತ ಅಲ್ಲಿ ಕೂಡ ಕಲೆಕ್ಟ್ ಮಾಡೋದೆ ಇಲ್ಲಿ ಯಜಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಸುರತ್ಕಲಲ್ಲಿ ಟೋಲಿಂದ ಮೊದಲಿಗೆ ಟೋಲ್ ಕಲೆಕ್ಷನ್ ಏನು ಮಾಡ್ತಾರೆ, ಟೋಲಿಂದ ಮುಂಚೆ ಅಲ್ಲಿ ಒಂದು ಡಿವೈಡರನ್ನು ಓಪನ್ ಮಾಡಿ ಎಲ್ಲ ಬೀಚ್ ರೋಡಿಂದ ಹೋಗ್ತಾರೆ. ಇವಾಗ ಆ ಡಿವೈಡರನ್ನು ಕೂಡ ಬಂದ್ ಮಾಡುವಾಗ ನಾವು ಪ್ರತಿಭಟನೆ ಮಾಡಿದ್ದೀವಿ. ಅಲ್ಲಿ ಆ ಪ್ರತಿಭಟನೆ ಮಾಡಿ ಡಿವೈಡರನ್ನು ನಾವು ಓಪನ್ ಮಾಡಿಸಿದ್ದೀವಿ. ಈಗ ಅಲ್ಲಿ ಏನಾಗಿದೆ, ಎಲ್ಲ ಟೋಲ್ ತಪ್ಪಿಸಿ ಆ ಕಡೆಯಿಂದ ಹೋಗ್ತಾರೆ ಅಂತ ಇದೇ ಟೋಲ್ನವರು ಒಮ್ಮೆ ಅಲ್ಲಿ ಗಾರ್ಡ್ ಆಗಲಿಕ್ಕೆ ಬಂದರು. ಅದನ್ನು ನಾವು ಪ್ರತಿಭಟಿಸಿ ಅದನ್ನು ನಿಲ್ಲಿಸಿದ್ದೀವಿ. ಆಮೇಲೆ MLA ಇಲೆಕ್ಷನ್ ಏನಾಯಿತು,
ಆ ದಿನ ರಾತ್ರಿ JCBಯಿಂದ ಅರ್ಧ ರೋಡನ್ನು ಅಗಿದು ಬಿಟ್ಟಿದ್ದಾರೆ. ಯಾಕಂತೆ? ಅದು ಟೋಲ್ ತಪ್ಪಿಸಿ ಎಲ್ಲ ವೆಹಿಕಲ್ಸ್ ಆ ಕಡೆಯಿಂದ ಹೋಗುತ್ತಂತ ಕಾರಣ ಆಗಿರ್ಬೋದು. ಅದು ಯಾರು ಏನಂತ ನಾವು ನೋಡಿಲ್ಲ, ಹಾಗಾಗಿ ನಾವು ಯಾರ ಮೇಲೇನೂ ಅದನ್ನು ದೂರ ಹಾಕಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಆಮೇಲೆ JCB ಎಲ್ಲ ತಗೊಂಡು ಬಂದು ಎಲ್ಲೋ ರಾತ್ರಿಗೆ ಎಲ್ಲಾದ್ರೂ ಬಿದ್ದುಬಿಟ್ರೆ ಜನ, ಹಾಗಾಗಿ ಎಲ್ಲ ವೆಹಿಕಲ್ಸ್ ಎಲ್ಲ ಬಿದ್ದುಬಿಟ್ರೆ 6 ಫೀಟ್ ಅಡಿಗೆ ಅದನ್ನು ರಸ್ತೆಯನ್ನು ಹಾಳು ಮಾಡಿದ್ದಾರೆ. ಅದನ್ನು ನಾವೇ ಟೋಲ್ ಈಗ ವಿರೋಧಿ ಸಮಿತಿಯವರು ಮತ್ತು ಅಲ್ಲಿಯ ಲೋಕಲ್ಸ್ ಎಲ್ಲ ಅಲ್ಲಿ ಅದನ್ನು JCB ತಗೊಂಡು ಬಂದು ಮುಚ್ಚಿದ್ದೀವಿ. ಇಂಥದ್ದೆಲ್ಲ ಮಾಡ್ತಾರೆ ಅವರು. ಅಲ್ಲ, ಎಂಥದೇ ಹೊಂಡಗಳಿದ್ರು ಅವರ ಟೋಲ್ ಅಂಡರಿಗೆ ಬಂದವರು ಮಾಡಬೇಕು. ಯಾಕೆ ಉಳಿದವರು ಮಾಡ್ಲಿ? ಅವ್ರು ಟೋಲ್ ಸಂಗ್ರಹ ಮಾಡ್ತಿದ್ದಾರೆ ಆಗಿದ್ರೆ ಯಾವುದು ಸರಿ ಇಲ್ಲ ಮೇಡಮ್. ಈಗ ನೀವು ಡಿವೈಡರ್ನ ಮಾತಾಡಿದ್ದೀರಾ. ಡಿವೈಡರಲ್ಲಿ ಈಗ ಲೈಟ್ ಕಂಬ ಏನು ಹಾಕಿದ್ದಾರೆ, ಪೋಲ್ಸ್ ಎಲ್ಲ ಹಾಕಿದ್ದಾರೆ. ಅದ್ರ ಮಧ್ಯದಲ್ಲಿ ಮೊದಲು ಬೋಗನ್ವಿಲ್ಲ ಒಂದು ಮರವನ್ನು ನೆಟ್ಟಿದ್ರು. ಅದಕ್ಕೆ ಮಳೆಗಾಲದಲ್ಲಿ ಅದು ಒಳ್ಳೆ ಸೊಂಪಾಗಿ ಬೆಳೀತದೆ. ಆಮೇಲೆ ಈ ಬಿಸಿಲಿನ ಜಾಗಕ್ಕೆ ಅದು ಸತ್ತೋಗ್ಬಾರ್ದಂತ ನಮ್ಮ ಟ್ಯಾಂಕರಲ್ಲಿ ನೀರು ಸ್ವಲ್ಪ ನೀರು ಹಾಕಿಕೊಂಡು ಬರ್ತಿದ್ರು. ಆಮೇಲೆ ಒಂದು ದಿನ ನಾನೇ ಕ್ರಾಸ್ ಮಾಡುವಾಗ ನೋಡ್ತೇನೆ ಗಬ್ಬು ವಾಸನೆ. ಆ ಟ್ಯಾಂಕರ್ನ ನೀರೇನಿದೆ ಎಲ್ಲೋ ಗಟಾರಿಯಿಂದ ತಗೊಂಡು ಬಂದ ನೀರು ಅದಕ್ಕೆ ಹಾಕಲಿಕ್ಕೆ ಶುರು ಮಾಡಿದ್ರು. ಹಾಗೆ ಇವಾಗ ಅದು ಕೂಡ ಇಲ್ಲ. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಡಿವೈಡರ್ ಏನಿದೆ ಅಲ್ಲಿ ಸ್ವಲ್ಪ ಮರಗಳು ಏನು ಇದ್ರೆ ಇಲ್ಲಿ ನಾವು ನೋಡ ಮಾತಾಡೋಣ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಓಕೆ, ನಿಮ್ಮ ಹೆಸರು? ಓಕೆ, ಇವತ್ತಿನ ಪಾದಯಾತ್ರೆ ನಿಮಗೆ ಗಮನಕ್ಕೆ ಬಂದಿರಬಹುದು. ಯಾವ ತರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೊದಲಿಗೆ ಹೇಳುದು, ನಾವು ನಮ್ಮ ರೇವತಿ ಪುತ್ರನ್ ಮತ್ತೆ ಮುನೀರ್ ಕಾಟಿಬಲ್ ಇದ್ದಾರೆ, ಇವರು ನಮ್ಮ ಪರಿಚಯಸ್ಥರೇ. ಯಾಕಂದ್ರೆ ಇವತ್ತು ನಾನು ಸ್ವಲ್ಪ ಬರ್ಲಿಕ್ಕೆ ಆಗ್ಲಿಲ್ಲ, ಅದರಿಂದ ಅವ್ರ ಹತ್ರ ಮಾತಾಡ್ಬೇಕಾಗಿದ್ದೇನೆ. ಯಾಕಂದ್ರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ, ಮಾತಾಡಿ ಸರ್. ಈಗ ರೇವತಿ ಪುತ್ರನ್ ಅವ್ರಿಗೆ ಗೊತ್ತು, 3 ವರ್ಷಕ್ಕಿಂತ ಮೊದಲು ಅಲ್ಲಿ ಹೊಂಡ ತೆಗೆಯುವಾಗ್ಲೇ ನಾವು ಹೋಗಿ ಪ್ರತಿಭಟನೆ ಮಾಡಿದ್ದೆ. ಅದ್ರಲ್ಲಿ ನಾನು ಇದ್ದೆ. ಮುನೀರ್ ಕಾಟಿಬಲ್ ಅವ್ರಿಗೂ ಆ ಬಗ್ಗೆ ನಾನು ಫೋನ್ ಮಾಡಿದ್ದೆ ಮುಂಚೆ, ಅವ್ರಿಗೆ ಗೊತ್ತು ಅದ್ರ ಬಗ್ಗೆ. ಆದ್ರೆ ಅವತ್ತು ನಮ್ಗೆ NITK ಅವರು ಅವ್ರಿಗೆ ಬಂದು ಅವರು ಸಪೋರ್ಟ್ ಮಾಡಿದ್ರು ಅಲ್ಲಿ ಮಾಡಬಾರ್ದು ಅಂತ. ಆದ್ರೆ ಅವ್ರ ನಂತರ ಅದು ನಾವು ಸುರತ್ಕಲ್ ನಾಗರಿಕ ರಕ್ಷಣಾ ವೇದಿಕೆಯಿಂದ ನಾವು ಪ್ರತಿಭಟನೆ ಮಾಡಿದ್ದು, ಅದೆಲ್ಲರಿಗೂ ತಿಳಿದ ವಿಚಾರ. ಈಗ ಅವರು ಸ್ವಲ್ಪ ಹಿಂದೆ ಸದ್ದಿದ್ದಾರೆ ಏನ ಗೊತ್ತಿಲ್ಲ. ಮತ್ತೆ ಅದ್ರ ಬಗ್ಗೆ ನಾವು ಈಗ ಒಂದು ಟೋಲ್ ಹಾಕ್ಬೇಕಾದ್ರೆ ಇಷ್ಟು ಕಿಲೋಮೀಟರ್ ಒಳಗೆ ಹಾಕ್ಬೇಕು ಅಂತ ಉಂಟು, ಅದನ್ನು ಮೀರಿ ಹಾಕಿದ್ದಾರೆ. ಇದ್ರ ಬಗ್ಗೆ ಇದು ಈಗ 3ನೇ ಪ್ರತಿಭಟನೆ ನಡೀತಾ ಇದೆ. ಆದ್ರೂ ಇವತ್ತು ಪ್ರತಿಭಟನೆ ಒಳ್ಳೆ ಚೆನ್ನಾಗಿ ನಡೆದಿದೆ. ನಾನು ಅಭಿನಂದನೆ ಸಲ್ಲಿಸಿದ್ದೇನೆ ಇವರಿಗೆ, ಮುನೀರ್ ಕಾಟಿಬಲ್, ರೇವತಿ ಪುತ್ರನ್ ಮತ್ತೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದೇನೆ. ಓಕೆ ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ. ಮೇಡಮ್ ಹೇಳಿ, ಇವಾಗ್ಲೇ ಹೇಳ್ತಾ ಇದ್ರಿ ಡಿವೈಡರ್ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಡಿವೈಡರ್ ಅಂದ್ರೆ ಈಗ ನೋಡಿ ವಿಷಯ ಏನಾಗೋದಂದ್ರೆ ಕ್ರಾಸ್ ಮಾಡ್ತೇವೆ ನಾವು. ಕ್ರಾಸ್ ಮಾಡುವಾಗ ಜನರು ಕ್ರಾಸ್ ಮಾಡುವಾಗ ದಾರಿಯಲ್ಲಿ ಈ ಕಡೆಯಿಂದ ಅದು ಸ್ಪೆಷಲಿ ರಾತ್ರಿ ಹೊತ್ತಿಗೆ ಈ ಕಡೆಯಿಂದ ಆ ಕಡೆಯಿಂದನೂ ನಮ್ಮ ಗಾಡಿ ವೆಹಿಕಲ್ನದ್ದು ಹೆಡ್ಲೈಟ್ ಏನೋ ಗೊತ್ತಾಗೋದಿಲ್ಲ ಯಾವ ಕಡೆಯಿಂದ ಗಾಡಿ ಬರುತ್ತಂತ. ಹಾಗೆ ನಾನು ಈಗ ರೋಡ್ ಸೈಡಲ್ಲಿ ನಮ್ಮ ಹೈವೇಯಲ್ಲಿ ನನ್ನ ಮನೆ ಪಕ್ಕದಲ್ಲೇ ನನ್ನ ಮನೆ, ಹಾಗಾಗಿ ಎಷ್ಟೋ ಇದು ಅಪಘಾತಗಳು ಅಲ್ಲಿ ಆಗ್ತಾ ಇದೆ ಮೇಡಮ್. ಹಾಗಾಗಿ ಇದು ಯಾವ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಸರಿಯಾಗಿ. ಗ್ರಾಸ್ ಕಟ್ಟಿಂಗ್ ಈಗ ಮಳೆ ಹೋದ್ಮೇಲೆ ಗ್ರಾಸ್ ಕಟ್ಟಿಂಗ್ ಮಾಡಬೇಕು, ಅದನ್ನು ಒಂದು ದಿನ ಮಾಡ್ತಾರೆ, ಅದಕ್ಕೆ ಏನೋ ಟೆಂಡರ್ ತಗೋತಾರೆ. ಆಮೇಲೆ ಗ್ರಾಸ್ ಕಟ್ಟಿಂಗ್ ಮಾಡಿ ಅಲ್ಲಿ ಏನು ಚರಂಡಿ ಇದೆ ಅದರ ಒಳಗೆ ಈಗ ಎಲ್ಲ ಗ್ರಾಸ್ ಕಟ್ಟಿಂಗ್ ಮಾಡಿದ್ದನ್ನು ಅದನ್ನು ಕ್ಲೀನ್ ಮಾಡ್ತಾ ಇಲ್ಲ, ಇನ್ನೂ ಬೆಳೆದು ಬಿಟ್ಟಿದೆ. ಪಕ್ಕದಲ್ಲಿ ರೋಡು ಹೋಗುವಾಗ ಹೈವೇಗೆ ಹೋಗುವಾಗ ಜನರು ಪಕ್ಕದಲ್ಲಿ ಬಂದು ನಿಂತರೆ ಅಲ್ಲಿ ಎಲ್ಲ ಗಿಡಗಂಟಿಗಳು ಬೆಳೆದಿವೆ, ಅದನ್ನೊಂದು ಕ್ಲೀನ್ ಮಾಡ್ತಾ ಇಲ್ಲ. ಆಮೇಲೆ ಒಂದು ಲೈಟ್ ಹೋದರೆ ಅದಕ್ಕೆ ಈ ನ್ಯಾಷನಲ್ ಹೈವೇಯವರಿಗೆ ನಾವು 10-20 ಸಲ ಹೇಳಬೇಕು, ಆಗ ಒಮ್ಮೆ ಬರ್ತಾರೆ ಅವರು. ಈಗ ನಾವು ಅದರ ಏನು ಸ್ವಿಚ್ ಹಾಕೋದು ತೆಗೆಯೋದು ಅದನ್ನು ಕಾರ್ಪೊರೇಷನ್ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಟೋಲ್ ಟೆನ್ಷನ್ ಅಲ್ಲಿ ತಗೊಂಡು ಬ್ರೇಕ್.
ಅಟೆನ್ಷನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಈಗಾಗಲೇ ನೀವು ಹೇಳ್ತಾ ಇದ್ರಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯಲ್ಲಿ ಸರಿಯಾಗಿಲ್ಲ, ವ್ಯವಸ್ಥೆ ಯಾವುದು ಸರಿ ಇಲ್ಲ, ಯಾಕೆ ಈ ರೀತಿ ಮಾಡುವಂಥದ್ದು ತಿಳಿಸ್ತಾ ಇದ್ರಿ. ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಜುಲೈ 30ಕ್ಕೆ ಎಂಡ್ ಅಂತ ಹೇಳಿದ್ರು, ಆದ್ರೂ ಕೂಡ ಯಾಕೆ ಕಂಟಿನ್ಯೂ ಮಾಡಿದ್ದಾರೆ? ರೀಟೆಂಡರ್ ಯಾಕೆ ಕರೆದಿದ್ದಾರೆ ರಾತ್ರೋರಾತ್ರಿ? ಒಂದು ಜನರ ತಿಳುವಳಿಕೆಯ ಬಗ್ಗೆ ಅವರಿಗಿರುವಂತಹ ಒಂದು ತಪ್ಪಾದಂತಹ ಗ್ರಹಿಕೆಗಳು, ಮತ್ತೆ ಇನ್ನೊಂದು ಅದರಲ್ಲಿರುವಂತಹ ದುಡ್ಡು. ಈಗ BC ರೋಡ್ ಇದ್ದು ಪಕ್ಕಕ್ಕಿಡಿ, ಈ ಇದರಲ್ಲಿ 2 ಟೋಲ್ ಗೇಟ್ಗಳು ಬರ್ತದೆ. ನಿಮ್ಮ ಈ ರಸ್ತೆಗಳೆಲ್ಲ ನವಯುಗ್ನವರಿಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬಿಟ್ಕೊಟ್ಟಿದ್ದಾರೆ, ಅದು ಪೂರ್ಣವಾಗಿ ಅವರೇ ಇನ್ವೆಸ್ಟ್ ಮಾಡೋದು. ಅಲ್ಲಲ್ಲ ಸರ್, ನವಯುಗ ಕಂಪನಿ ಅವರು ಹೇಳ್ತಾ ಇರೋದು ನಾವು ಲಾಸ್ ಅಲ್ಲಿ ಇದ್ದೀವಿ ಅಂತ. ಲಾಸ್ಗೆ ಬೇರೆ ಕಾರಣ ಇರಬಹುದು, ಅವ್ರ ಕಂಪನಿ ಲಾಸ್ ಆಗ್ಲಿಕ್ಕೆ ಬೇರೆ ಕಾರಣ ಇರಬಹುದು. ಈ ರಸ್ತೆಗೆ ಸಂಬಂಧಪಟ್ಟವ್ರನ್ನ ಗುತ್ತಿಗೆ ತಗೊಂಡಿದ್ದಾರೆ. ಈ ರಸ್ತೆಯನ್ನ ಪೂರ್ಣವಾಗಿ ಸಿದ್ಧ ಮಾಡಬೇಕಾಗಿದ್ದು ಅವ್ರು ಇನ್ವೆಸ್ಟ್ ಮಾಡಿ ನಾಳೆ 25 ವರ್ಷನ 30 ವರ್ಷನ ಅವ್ರಿಗೆ ಕೊಟ್ಟಿರ್ತಾರೆ, ಅವಾಗೆಲ್ಲ ವಸೂಲಿ ಮಾಡ್ತಾರೆ, ಅದರ 4 ಪಟ್ಟು ದುಡ್ಡು ಬರುತ್ತೆ, ಅದು ಬೇರೆ. ಈಗ ಅವರ ಕಂಪನಿಯಲ್ಲಿ ದುಡ್ಡು ಇಲ್ಲದೆ ಇರೋದಕ್ಕೆ ಬೇರೆ ಕಾರಣ, ಈ ಟೋಲ್ ಸಂಗ್ರಹಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ಅದು ಖಾಸಗಿ ರಸ್ತೆ, ಖಾಸಗಿ ಅವರಿಗೆ ಕೊಟ್ಟಿರುವಂತದ್ದು. ಆದ್ರೆ ಸುರತ್ಕಲ್ಲಿಂದ BC ರೋಡ್ ಇರುವಂತದ್ದು NHA ಅವ್ರದೇ ರಸ್ತೆ, ಹೆದ್ದಾರಿ ಪ್ರಾಧಿಕಾರದ ಅಂಡರ್ ನಲ್ಲಿ ಇದೆ. ಅವರೇ ಇರ್ಕಾನ್ಗೆ ದುಡ್ಡು ಕೊಟ್ಟು ರಸ್ತೆ ಮಾಡಿಸಿದ್ದಾರೆ. ಅದು ಹೆಚ್ಚು ಕಮ್ಮಿ 18 ಮತ್ತೆ ಇನ್ನೊಂದು ಒಟ್ಟಿಗೆ 35 ಕಿಲೋಮೀಟರ್ ಬರುತ್ತೆ, 33-35 ಕಿಲೋಮೀಟರ್ ಬರುತ್ತೆ. ಆ ರಸ್ತೆಯಲ್ಲಿ ನಮ್ಮ ಸುರತ್ಕಲ್ ಟೋಲ್ ಗೇಟ್ ಒಂದರಲ್ಲೇ ದಿನಕ್ಕೆ ಇವರು ಗುತ್ತಿಗೆದಾರರು ಕೊಡಬೇಕಾಗಿರೋದು 8.5 ಲಕ್ಷ. ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ದಿನಕ್ಕೆ 8.5 ಲಕ್ಷ ರೂಪಾಯಿ ಅವ್ರು ಕಟ್ಟಬೇಕು. ಹೆಚ್ಚು ಕಮ್ಮಿ 13ರಿಂದ 15 ಲಕ್ಷ ರೂಪಾಯಿ ಪ್ರತಿದಿನ ಸಂಗ್ರಹ ಆಗ್ತದೆ ಆ ರಸ್ತೆಯಲ್ಲಿ. ವರ್ಷಕ್ಕೆ 50-60 ಕೋಟಿ ರೂಪಾಯಿ. ಯಾವ ರೋಡ್ ಹೇಳ್ತಾರೆ ಅಂತ? ನಮ್ಮ ಸುರತ್ಕಲ್ ಟೋಲ್ ಗೇಟ್ ಅಲ್ಲಿ ಎಷ್ಟು ಕಿಲೋಮೀಟರ್ ಸರ್ ಹಾಗಿದ್ರೆ? ಸುರತ್ಕಲ್ ಟೋಲ್ ಗೇಟ್ ಅಂದ್ರೆ ನಿಮ್ಗೆ ನಂತೂರಿಂದ ಇಲ್ಲಿಗೆ 15 ಕಿಲೋಮೀಟರ್ ಗೊತ್ತಾಯ್ತಲ್ಲ. ಹೆಚ್ಚು ಕಮ್ಮಿ ವರ್ಷಕ್ಕೆ 50-60 ಕೋಟಿ ರೂಪಾಯಿ ಸಂಗ್ರಹ ಆಗತ್ತೆ. ಇಷ್ಟು ದೊಡ್ಡ ದುಡ್ಡಿರುವಾಗ ಇದರಲ್ಲಿ ಬೇರೆ ಬೇರೆ ಲೆಕ್ಕಾಚಾರಗಳಿರ್ತವೆ. ಕಾನೂನು ನಿಯಮ ಮೀರಿ ಗುತ್ತಿಗೆಗಳನ್ನೆಲ್ಲ ಮಾಡೋದಾದ್ರೆ ಸಂಬಂಧಪಟ್ಟವರಿಗೆಲ್ಲ ಬೇರೆ ಬೇರೆ ಶೇರಿಂಗ್ ಇರ್ತದೆ. ನಮ್ಗೆ ಗೊತ್ತಿದೆ ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಈ ದುಡ್ಡು ಈ ಸಂಬಂಧಪಟ್ಟವರನ್ನು ಕುರುಡಾಗಿಸ್ತಾ ಇದೆ. ದುಡ್ಡು ಬರ್ತಾ ಇದೆ, ಜನ ಮಾತಾಡ್ತಾ ಇಲ್ಲ. ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಸ್ಥಳೀಯವಾಗಿರುವಂತಹದ್ದು ಕೆಲವು ಬಲಶಾಲಿಗಳಿಗೆ ಗುತ್ತಿಗೆ ಕೊಡುವಂಥದ್ದು, ಉಪಗುತ್ತಿಗೆ ಕೊಡೋದು, ಮೈಂಟೆನೆನ್ಸ್ ಕೊಡೋದು, ಇದನ್ನೆಲ್ಲ ಮಾಡ್ತಾರೆ. ಈ ಮೂಲಕ ಜನರನ್ನ ದಿಕ್ಕು ತಪ್ಪಿಸಿ ಅವರನ್ನ ಅಸಹಾಯಕರನ್ನಾಗಿಸಿ ಈ ದುಡ್ಡು ದೋಚುವಂತ ಕೆಲಸ ನಡೀತಾ ಇದೆ. ಓಕೆ ಸರ್, ದುಡ್ಡೇನೋ ತಗೊಳ್ತಿದ್ದಾರೆ, 8 ಲಕ್ಷ ಕೊಡ್ಬೇಕು ಅವರಿಗೆ, 13 ಲಕ್ಷ ಕಲೆಕ್ಟ್ ಆಗುತ್ತೆ, 15 ಲಕ್ಷ ಅಷ್ಟು ಕಲೆಕ್ಟ್ ಆಗುತ್ತೆ. ನಮ್ಮ ಇಂಡಸ್ಟ್ರಿಯಲ್ ರೋಡ್ ಅಂದ್ರೆ ಪಣಂಬೂರ್ ರೋಡ್ ಹೇಗಿದೆ, ಕೂಳೂರು ಬ್ರಿಡ್ಜ್ ಹೇಗಿದೆ, ಯಾವಾಗ ಯಾರು ಸಾಯ್ತಾರ ಅನ್ನೋಕ್ಕೂ ಗೊತ್ತಿರೋದಿಲ್ಲ. ಅದಕ್ಕೆ ಅದು ನೋಡಿ, ಇದು 2 ರೀತಿಯ ಗುತ್ತಿಗೆ ಇದೆ. ವಿಷಯಗಳು ನಮ್ಗೆ ಸ್ಪಷ್ಟ ಗೊತ್ತಿದ್ರೆ ಸುಲಭ ಆಗತ್ತೆ. 2 ಈ ರಸ್ತೆಗಳಿಗೆ ಸಂಬಂಧಪಟ್ಟು ನಮ್ದು ಮಂಗಳೂರಿನ ನಂತೂರಿನಿಂದ BC ರೋಡ್ ಇದು ಸುರತ್ಕಲ್ ವರೆಗೆ ರಸ್ತೆಗೆ 2 ಗುತ್ತಿಗೆ. ಒಂದು ಟೋಲ್ ಸಂಗ್ರಹ ಮಾಡ್ಲಿಕ್ಕೆ, ಇನ್ನೊಂದು ರಸ್ತೆ ಮೈಂಟೆನೆನ್ಸ್ ಮಾಡ್ಲಿಕ್ಕೆ. ರಸ್ತೆ ಮೈಂಟೆನೆನ್ಸ್ ಮಾಡುವವರಿಗೆ ವರ್ಷಕ್ಕೆ ಸರಾಸರಿ 5 ಕೋಟಿ ರೂಪಾಯಿ ಕೊಡ್ತಾರೆ. ಅಲ್ಲ ಸರ್, ಏನಿದ್ರು ಇದು ಯಾವ ಅಂಡರ್ ಅಲ್ಲಿ ಬರುತ್ತೆ? 8 crores ಯಾರ ಅಂಡರ್ ಅಲ್ಲಿ ಬರುತ್ತೆ? ಹೆದ್ದಾರಿ ಪ್ರಾಧಿಕಾರ ಅವ್ರದ್ದು ಅವರ ಅಂಡರ್ ಅಲ್ಲಿ ಬರ್ತದೆ. ಅವರು 3 ವರ್ಷಕ್ಕೆ ಗುತ್ತಿಗೆ ಕೊಟ್ಟಿದ್ದಾರೆ ಮೈಂಟೆನೆನ್ಸ್ ಅವರಿಗೆ ವರ್ಷಕ್ಕೆ 8 ಕೋಟಿ ರೂಪಾಯಿ ಏನೋ ಕೊಡ್ತಾರೆ. ಅದರಲ್ಲಿ ಅವರು ಸಣ್ಣ ಹೊಂಡ ಗುಂಡಿ ಬಿದ್ರು ಕೂಡ 48 ಗಂಟೆ ಒಳಗೆ ಮೈಂಟೈನ್ ಮಾಡಬೇಕು. ಮಾಡಿಲ್ಲ. ಅದನ್ನ ನಾವಿತ್ತು ಕೇಳ್ತಾ ಇರೋದು, ಬೀದಿಯಲ್ಲಿ ನಿಂತು ಕೇಳ್ತಾ ಇರೋದು. ಅದು ಈ ದುಡ್ಡಲ್ಲಿ ಎಲ್ಲಿಗೆ ಹೋಗುತ್ತೆ? ನಿಮ್ಗೆ ಜವಾಬ್ದಾರಿ ಇಲ್ವಾ ಸರ್? ನಿನ್ನೆ ಸಾಯಂಕಾಲ 6:30-7 ಗಂಟೆಗೆ ಬಂದು ನಮ್ಮ MP ಸಾಹೇಬರು ಮೀಟಿಂಗ್ ಮಾಡಿದ್ದಾರೆ ಹೆದ್ದಾರಿ ಪ್ರಾಧಿಕಾರದ್ದು. ಅದೇ ಚರ್ವಿತ ಚರ್ವಣ ಕತೆ, ಅದೇ ಹಳೆಯ ಡೈಲಾಗ್ಗಳು. ಮುಂದಿನ ಮಾರ್ಚ್ ಅಲ್ಲಿ ಎಲ್ಲ ಹೆದ್ದಾರಿ ಕಾಮಗಾರಿ ಪೂರ್ಣ ಆಗ್ತದೆ. ಈ ಡಿಸೆಂಬರ್ನಲ್ಲಿ ಆ ಫ್ಲೈಓವರ್ ಬಿಟ್ಕೊಡ್ತೀವಿ, ಈ ಜನವರಿಯಲ್ಲಿ ಕುಂದಾಪುರದ ಫ್ಲೈಓವರ್ ಬಿಟ್ಕೊಡ್ತೀವಿ, ಮತ್ತೆ ಎಲ್ಲಾ ಕೆಲಸಗಳು ಮುಗಿಯುತ್ತೆ. ಸ್ಥಳೀಯರಿಗೆ ರಿಯಾಯಿತಿಯ ಬಗ್ಗೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಸುರತ್ಕಲ್ ಟೋಲ್ ಗೇಟ್ ಅನ್ನು ನಾವು ಹೆಜ್ಮಾಡಿಗೆ ವಿಲೀನ ಮಾಡೋದಲ್ಲ, ಅದನ್ನು ನಾವು ರದ್ದುಗೊಳಿಸಲಿಕ್ಕೆ ಒಂದು ಪ್ರಸ್ತಾಪ ತೆಗೊಳ್ತೀವಿ. ಇದೇ ಡೈಲಾಗ್ಗಳು. ಈ ಮಾತುಗಳನ್ನ ನಳಿನ್ ಕುಮಾರ್ ಕಟೀಲ್ ಅವರು ಬಹುಶಃ ವರ್ಷಕ್ಕೆ ಒಂದು 10 ಬಾರಿ ಹೇಳ್ತಾರೆ. ಕೇವಲ ಅವರೊಬ್ರು ಸಂಸದರೊಬ್ರು ಮನಸ್ಸು ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ಇಲ್ಲಿ ಕೂತು ಯಾರು ಟೆಂಡರ್ ಕರೆದು ಕೆಲಸ ಮಾಡ್ತಾರೆ ಅವ್ರ ಮೇಲೂ ಜವಾಬ್ದಾರಿ ಇರುತ್ತೆ. ನೋಡಿ, ಸರ್ಕಾರಿ ಇಲಾಖೆಗಳಲ್ಲಿರುವಂತಹ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡಬೇಕಾಗಿರೋದು ಸರ್ಕಾರ ನಡೆಸುವಂತ ಜನಪ್ರತಿನಿಧಿಗಳು. ನಳಿನ್ ಕುಮಾರ್ ಕಟೀಲ್ ಅವರು 2 ಅವಧಿಯಲ್ಲಿ ಅಲ್ಲಿಗೆ ಪಾರ್ಲಿಮೆಂಟ್ ಮೆಂಬರು. ಅವರದೇ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇದೆ, ಸರ್ಕಾರ ಅವರದೇ, ವಿರೋಧ ಪಕ್ಷದ ಸಂಸದರು ಕೂಡ ಅಲ್ಲ ಅವರು ಇದನ್ನ ಸಂಬಂಧಪಟ್ಟ ಮಂತ್ರಿಗಳ ಇಲಾಖೆಯ ಗಮನಕ್ಕೆ ತಂದು ಅದನ್ನು ಸರಿಪಡಿಸಬೇಕು. ಅದು ಕೂಡ ಆಗ್ಲಿಲ್ಲ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಅವರು ಧ್ವನಿ ಎತ್ತಬೇಕು, ಮಾಡ್ಬೇಕಲ್ಲ ಅವರು. ಮತ್ತೆ ಇನ್ ಯಾರು ಮಾಡ್ಬೇಕು? ಅಧಿಕಾರಿಗಳನ್ನ ಕಿವಿ ಹಿಂಡಬೇಕಾಗಿರೋರು ಯಾರು? ಅಧಿಕಾರಿಗಳಿಗೆ ಸರಿ ತಪ್ಪುಗಳು ನೋಡ್ಬೇಕಾಗಿರೋ ಯಾರು? ಜನಪ್ರತಿನಿಧಿಗಳು, ಸರ್ಕಾರ ನಡೆಸುವವರು. ಅದರಲ್ಲಿ ನಮ್ಗೇನು ಯಾರಿದ್ದಾರೆ ಪಾರ್ಲಿಮೆಂಟ್ ಮೆಂಬರ್? ಅಲ್ಲಿ ನಳಿನ್ ಕುಮಾರ್ ಕಟೀಲ್, ಇಲ್ಲಿ ಶೋಭಾ ಕರಂದ್ಲಾಜೆ. ಇವರಿಬ್ರು, ಶೋಭಾ ಕರಂದ್ಲಾಜೆ ಅಂತ ಈ ವಿಷಯದಲ್ಲಿ ಮಾತಾಡ್ತಾ ಇಲ್ಲ, ನಳಿನ್ ಕುಮಾರ್ ಕಟೀಲ್ ಮಾತಾಡ್ತಾರೆ, ಅದು ಯಾವ್ದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ.
ಅಥವಾ ಅವರ ಬೆಂಬಲ, ಜನ ಮಾತಾಡ್ತಾ ಇರೋದು ಇದಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರ ಬೆಂಬಲ ಇದೆ ಅಂತ ಮಾತಾಡೋದು ತಪ್ಪು ಅಂತ ಹೇಳಕ್ಕಾಗಲ್ವಲ್ಲ, ಅವ್ರು ಮಾಡ್ಬೇಕಾಗಿಲ್ಲ. ನಳಿನ್ ಕುಮಾರ್ ಕಟೀಲ್ ಅವರು ಯಾಕೆ ಮಾತಾಡ್ತಾರೆ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಮಾತಾಡ್ತಾರೆ, ಇಲ್ಲಾಂದ್ರೆ ಶೋಭಾ ಕರಂದ್ಲಾಜೆಗೆ ಅವರು ಮೌನವಾಗಿರ್ತಿದ್ರು. ನಾವು ಇದಕ್ಕೆ ನೇರವಾಗಿ ಆರೋಪ ಮಾಡೋದು ಅಧಿಕಾರಿಗಳಿಗಿಂತಲೂ ಕೂಡ ಸರ್ಕಾರದಲ್ಲಿ ಈ ನಾವು ಡೆಮೋಕ್ರಸಿಯಲ್ಲಿದ್ದೀವಿ, ಇಲ್ಲಿ ನಮ್ಗೆ ಜನಪ್ರತಿನಿಧಿಗಳ ಮೂಲಕ ನಡೆಸ್ತಾ ಇರುವಂತ ಸರ್ಕಾರವೇ ಅಂತಿಮ. ಈ ಇದರಲ್ಲಿ ನಮ್ಗೆ ಇಲ್ಲಿ ನೇರವಾಗಿ ಜವಾಬ್ದಾರಿಗೆ ಉತ್ತರ ಕೊಡಬೇಕಾಗಿರೋದು ನಳಿನ್ ಕುಮಾರ್ ಕಟೀಲ್. ಅದರಿಂದ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಇರೋದು. ನಾವು ಇವತ್ತು ಹೋರಾಟ ಮಾಡಿ ನಾವು ಈ ಎಲ್ಲಾ ತಪ್ಪುಗಳನ್ನ ಪ್ರಶ್ನೆ ಮಾಡ್ತಾ ಇರೋದು. ಇವತ್ತು ನಮಗೆ ಬೇರೆ ದಾರಿ ಇಲ್ಲ, ಬೀದಿಯಲ್ಲಿ ನಿಂತು ನಾವು ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡ್ತಾ ಇದೀವಿ, ಉತ್ತರ ಕೊಡ್ತಾ ಇರೋದು ಸರಿ ಇಲ್ಲ. ಅದಕ್ಕಾಗಿ ನಾವು ಹೋರಾಟವನ್ನು ಮತ್ತೆ ಬೆಳಗ್ಗೆಯಿಂದ ನೀವು ಹೋರಾಟ ಮಾಡಿದ್ರಲ್ಲಿ ಏನಾದ್ರೂ ಕಂಪನಿಯಿಂದ ನಿಮಗೆ ಪ್ರತ್ಯುತ್ತರ ಸಿಗ್ತಾ? ಹೇಗೆ ಕಂಪನಿಯಿಂದ ನಮ್ಗೆ ಪ್ರತ್ಯುತ್ತರ ಬೇಕಾಗಿಲ್ಲ. ನಮ್ಗೆ ಉತ್ತರ ಕೊಡ್ಬೇಕಾಗಿರೋದು ಜಿಲ್ಲಾಡಳಿತ, ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು. ನಾವು ಇವತ್ತು ಉತ್ತರ ಕೇಳ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಾವು MP ನಳಿನ್ ಕುಮಾರ್ ಕಟೀಲ್ರಿಂದ ಅವರು ನಮ್ಗೆ ಉತ್ತರ ಕೊಡ್ಬೇಕು. ಉತ್ತರ ಕೊಡ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರಗೊಳ್ತದೆ. ನಾವು ಇದರಲ್ಲಿ ವಿಚಲಿತರಾಗುವ ಪ್ರಶ್ನೆ ಇಲ್ಲ. ನೀವು ಬೆಳಿಗ್ಗೆಯಿಂದ ಇಷ್ಟು ಮಾಡಿದ್ರಿ, ನಿಮ್ಗೆ ಇವತ್ತು ಉತ್ತರ ಸಿಗ್ತಾ? ಇವತ್ತು ಉತ್ತರ ಸಿಗ್ಲಿಕ್ಕಿಲ್ಲ, ನಾಳೆ ಉತ್ತರ ಸಿಗ್ಬಹುದು. ಅಲ್ಲ ಸರ್, ಇದು ಕೇವಲ ಇವತ್ತು ನಡೆದಿರುವಂತದ್ದಲ್ಲ. ಟೋಲ್ ನಿಲ್ಲಿಸ್ಬೇಕು ಅಂತ ಕಳೆದ ಹಲವಾರು ತಿಂಗಳುಗಳ ಹಿಂದೆಯಿಂದಲೇ ಬರ್ತಾ ಇದೆ. ನೀವು ಮಾಡ್ಬೇಕು ವರ್ಷಗಳಿಂದಲೇ ನಡೀತಾ ಇದೆ. ಟೋಲ್ ನಿಲ್ಲಿಸಬೇಕು, ಟೋಲ್ ಹಾಕಬಾರ್ದು, ಟೋಲ್ ಕೊಡುದಿಲ್ಲ ನಾವು ಅಂತ. ಪ್ರತಿ ನಿಮ್ಮ ಹೋರಾಟಕ್ಕೂ ವಿಫಲ ಆಗಿರೋದು ಹೊರತು ಸಫಲವಾಗಿರುವಂತದ್ದು. ಸಫಲ ಆಗ್ತಿದ್ರೆ ಇವತ್ತು ಪಾದಯಾತ್ರೆ ಇಲ್ಲಿಗೆ ಬರ್ತಾ ಇರ್ಲಿಲ್ಲ. ಅಲ್ಲ, ನಾವು ಸಫಲ ಆಗುವವರೆಗೂ ಕೂಡ ನಾವು ಹೋರಾಟ ಮಾಡ್ಬೇಕು. ನಮ್ಗೇನು ಬೇರೆ ದಾರಿ ಏನಿದೆ ಹೇಳಿ? ಬೇರೆದೇನ, ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಜನ ವೋಟ್ ಹಾಕ್ತಾರೆ, ಬೇರೆ ಬೇರೆ ಆಂಗಲ್ ನಲ್ಲಿ ವೋಟ್ ಹಾಕ್ತಾರೆ. ಆದ್ರೆ ಆಚೆಗೆ ಅವರಿಗೆ ಸಮಸ್ಯೆಗಳು ಬಂದಾಗ ಬೀದಿಗೆ ಬರೋದಲ್ಲದೆ ಬೇರೇನು ಅವರಿಗೆ ದಾರಿಗಳಿಲ್ಲ. ಆ ದಾರಿಯನ್ನ ನಾವು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೀವಿ. ನಾವು ಹಿಂಸೆಗೆ ಇಳಿತಾ ಇಲ್ಲ. ನಾವು ಪ್ರಜಾಪ್ರಭುತ್ವದ ದಾರಿಯಲ್ಲೇ ಇವತ್ತು ಮೆರವಣಿಗೆಗಳನ್ನ ಮಾಡ್ತೀವಿ, ಧರಣಿಗಳನ್ನ ಮಾಡ್ತೀವಿ, ಪಾದಯಾತ್ರೆಗಳನ್ನ ಮಾಡ್ತೀವಿ, ಜನರನ್ನು ಎಚ್ಚರಿಸ್ತೀವಿ. ಜನಾಭಿಪ್ರಾಯ ಇವತ್ತು ಸ್ವಲ್ಪ ಬಿಸಿ ತಟ್ಟಿದ ಕಾರಣಕ್ಕಾಗಿ ನಿನ್ನೆ ರಾತ್ರಿ ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತು ಹೆದ್ದಾರಿ ಪ್ರಾಧಿಕಾರದ್ದು. ಏನೋ ಮಾತಾಡ್ಬೇಕಾಯ್ತು ಅವರು. ನಾಳೆ ಆ ಟೈಮ್ಗೆ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಮತ್ತೆ ಜನ ಪ್ರಶ್ನೆ ಮಾಡಿಯೇ ಮಾಡ್ತಾರಲ್ವಾ? ಖಂಡಿತ. ಫೈನಲಿ ಜನ ಡೆಮೋಕ್ರಸಿಯಲ್ಲಿ ಈ ದಾರಿಯಲ್ಲಿ ಉತ್ತರವನ್ನು ಹುಡುಕಬೇಕಾಗಿದೆ. ನಾವು ಜನರು ಎಲ್ಲಿ ತನಕ ಕೊಡ್ಲಿಕ್ಕಿರ್ತಾರೋ ಅಲ್ಲಿ ತನಕ ಲೂಟ. ನನಗೆ ನಿನ್ನೆ ನಿಮ್ಮ ಉಡುಪಿಯಿಂದ ಒಂದು ಫೋನ್ ಬಂತು, ನಿನ್ನೆ ಬೆಳಿಗ್ಗೆ. ಸುದರ್ಶನ್ ಅಂತ, ಬಹುಶಃ ಅವರು ಟಿವಿ ನೋಡ್ತಾ ಇರ್ಬೋದು. ಅವ್ರು ಫೋನ್ ಮಾಡಿ ಹೇಳಿದ್ರು, ಮುನೀರ್ ಅವರೇ ನಿಮ್ಮ ನಂಬರ್ ಇಲ್ಲಿಂದ ನಾನು ಹುಡುಕಿ ತಗೊಂಡೆ. ನಾನು ಮೊನ್ನೆ ರಾತ್ರಿ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಮೊನ್ನೆ ರಾತ್ರಿ ನಾವು ಬರ್ತಾ ಇದ್ದಾಗ ನಮ್ಮ ಫ್ಯಾಮಿಲಿ ಸಮೇತ ಕಾರಲ್ಲಿ ಬರ್ತಾ ಇದ್ದೆ, ನಾನು ಟೋಲ್ ಕೊಟ್ಟಿದ್ದೀನಿ. ಆದ್ರೆ ಅಲ್ಲಿ ಯಾರೋ ಒಬ್ಬ ರೋಡ್ ಎಲಿಮೆಂಟ್ಸ್ಗಳಿದ್ದಾರೆ, ನಾವು ಲೇಡೀಸ್ ಎಲ್ಲ ಇದ್ದಾರೆ, ಕಿಟಕಿಯಲ್ಲಿ ಬಂದು ಕಾರಿನ ಗಾಜಿನಲ್ಲಿ ಇಣುಕ್ತಾರೆ, ಅವರು ಕುಡಿದಿರ್ತಾರೆ. ನಾನು ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾರೆ. 1 ಗಂಟೆ ರಾತ್ರಿ ನಮ್ಮ ಸಹಾಯಕ್ಕೆ ಯಾರಿದ್ದಾರೆ ಅಲ್ಲಿ? ಹಾಗಾದ್ರೆ ಟೋಲ್ ಮಾಡುವುದರಲ್ಲಿ ಧಮಕಿ ಹಾಕುವಂತದ್ದು, ಗೂಂಡಾಗಿರಿ ನಡೀತಾ ಇದೆ. ಇವತ್ತು ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇರೋದು. ಒಂದ್ ಕಡೆ ಟೋಲ್ ಕೊಡೋದೇ ತಪ್ಪು, ಯಾಕಂದ್ರೆ ಯಾವುದೇ ತರಹದಲ್ಲಿ ರೋಡ್ ಆಗ್ಲಿ ಯಾವ್ದು ವ್ಯವಸ್ಥೆ ಸರಿಯಾಗಿಲ್ಲ. ಅದ್ರಲ್ಲಿ ಇಂಥ ಗೂಂಡಾಗಿರಿ ಎಷ್ಟು ಸರಿ? ಇಲ್ಲ, ಯಾರಾದ್ರೂ ವೆಹಿಕಲ್ ನವರು ಟೋಲ್ ಕೊಡದೆ ಹೋದ್ರೆ ಅವರ ಹಿಂದೆ ಓಡ್ತಾರೆ ಅರ್ಧ ಕಿಲೋಮೀಟರ್ ವರೆಗೆ, ಅಲ್ಲಿಂದ ಅವರಿಗೆ ಕಲೆಕ್ಷನ್ ಮಾಡಿ ತಗೊಂಡ್ ಬರ್ತಾರೆ. ಬಿಡೋದೇ ಇಲ್ಲ ಅವರು. ಇಲ್ಲಿ ಗೂಂಡಾಗಿರಿ ನಡೀತಾ ಇದೆ, ನಿಯಮಗಳನ್ನು ಉಲ್ಲಂಘಿಸ್ತಾ ಇದ್ದಾರೆ. ಟೋಲ್ ನಲ್ಲಿ ಸಂಗ್ರಹ ಮಾಡುವವರು ಕೂಡ ಯೂನಿಫಾರ್ಮ್ ಹಾಕಬೇಕು, ಅವರಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರಬಾರ್ದು, ಅವರ ಪೊಲೀಸ್ ವೆರಿಫಿಕೇಶನ್ ಆಗಿರುತ್ತೆ. ಇಂಥ 1000 ರೂಲ್ಸ್ಗಳಿದೆ, ಅದು ಯಾವ್ದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದೇ ಇವತ್ತು ಸಿಟ್ಟು. ಬಹುಶಃ ಇವತ್ತು ಈ ಉರಿ ಬಿಸಿಲಿನಲ್ಲಿ 12-13 ಕಿಲೋಮೀಟರ್ ಉದ್ದಕ್ಕೆ 1000ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಷ್ಟು ಜನ ಬರ್ಲಿಕ್ಕೆ ಕಾರಣ ಏನು? ಈ ಸಿಟ್ಟು, ಈ ಆಕ್ರೋಶ, ಈ ಪ್ರತಿರೋಧ. ಸುಮ್ನೆ ಬೀದಿಗೆ ಬರೋದಿಲ್ವಲ್ಲ ಜನ. ಅಲ್ಲ, ಇದು ಏನು ಅವಶ್ಯಕತೆ ಇಲ್ಲ ಅಂದ್ರೆ ಜನ ಯಾಕೆ ಮಾಡ್ತಾರೆ ಅನ್ನುವಂಥದ್ದು. ಯಾರು ನಮ್ಮ ಪಕ್ಷಗಳ ಕಾರ್ಯಕರ್ತರೆಲ್ಲ ಬಂದಿರೋದು, ಸಾಮಾನ್ಯ ಜನ ಬಂದಿರೋದು. ಸಾಮಾನ್ಯ ಜನ ನಮ್ಮನ್ನ ನಂಬಿ ಹೋಗಿದ್ದಾರೆ. ಎಷ್ಟು ದಿನ ಅಂತ ಟೋಲ್ ಕೊಡೋದು? ಟೋಲ್ ಕೊಟ್ಟರು ಪರವಾಗಿಲ್ಲ, ಟೋಲ್ ಕೊಟ್ಟು ಇಂಥ ಗುಂಡಿ ರಸ್ತೆಯಲ್ಲಿ ಓಡ್ಬೇಕಾ ನಾವು? ಗುಂಡಿ ರಸ್ತೆ ಬಿಡಿ, ಅಲ್ಲಿ ಟೋಲ್ ಕಲೆಕ್ಷನ್ ಏನ್ ಆಗ್ತದೆ? ಟೋಲ್ ಪ್ಲಾಜಾದ ಹತ್ರ ಹೇಗಿದೆ ನೋಡಿ ರೋಡ್. ಟೋಲ್ ಸಂಗ್ರಹ ಮಾಡುವಲ್ಲೇ ಗುಂಡಿಗಳು. ಈಗ ಏನೋ ಪ್ಯಾಚ್ ಮಾಡ್ಲಿಕ್ಕೆ ಇಂಟರ್ಲಾಕ್ ಎಲ್ಲ ಆ ಟೋಲ್ ಅನ್ನ ನೋಡಿದ್ರೆ ನಿಜವಾಗಲ್ಲಿ ಕೊಡ್ಬೇಕಾ ಅನ್ನುವಂಥದ್ದು, ಬಂಟ್ವಾಳದಲ್ಲಿರುವಂತಹ ಟೋಲ್ ನೋಡ್ಬೇಕಾದ್ರೆ ಕೊಡ್ಬೇಕಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಹೆಜ್ಮಾಡಿ ಬಿಡಿ, ಅದೇನೋ ಒಂದು ಮಟ್ಟಿಗೆ 10 ಕಿಲೋಮೀಟರ್ ಅಲ್ಲಿ ಇದೆ ಇದು. ಹೆಜ್ಮಾಡಿ ಟೋಲ್ಗೂ ನಮ್ಮ NIT ಟೋಲಿಗೆ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಈ ಹಿಂದೆ ಏನಂದ್ರೆ ಈ ಟೋಲ್ಗಳಲ್ಲಿ K19 ಮತ್ತೆ ಈ ಕಡೆ K20 ಅನ್ನ ತಗೊಳ್ತಿದ್ರು. ಹಾಗಾದ್ರೆ ಸ್ಥಳೀಯರು ಕೂಡ ಕೊಡ್ಬೇಕಾ? ಸ್ಥಳೀಯರಿಗೂ ಕೂಡ ವಿನಾಯಿತಿ. ಈಗ ಅಲ್ಲಿ 19 ಅವರಿಗೆ ಬಿಡ್ತಾರೆ, ಸ್ಥಳೀಯರಿಗೆ ಮಾತ್ರ ಅಂದ್ರೆ ಅವರ ವೈಟ್ ಇದೇನಿದೆ ಬೋರ್ಡ್ ಅಷ್ಟೇ. ನಿಮ್ಮ ಬಸ್ಗಳಿದೆ,
ಟ್ಯಾಕ್ಸಿಗಳಿದೆ, ಟ್ರಕ್ಗಳಿದೆ, ಮಿನಿ ಟ್ರಕ್ಗಳು, ಅವರೆಲ್ಲ ಕೊಡ್ಲೇಬೇಕು, ಅವರಿಗೆ ವಿನಾಯಿತಿಗಳಿಲ್ಲ. ಒಂದು ಬಸ್ ಮಂಗಳೂರಿಂದ ಉಡುಪಿಗೆ ಎಷ್ಟು ಸಲ ಬರಲ್ಲ ಹೇಳಿ, ದಿನಕ್ಕೆ ಎಷ್ಟು ಸಲ ಹೋಗಲ್ಲ? ಅದ ಆ ಬಸ್ನವ್ರು ಯಾರ ತಲೆಗೆ ಹಾಕ್ತಾರೆ? ಮತ್ತೆ ಪ್ರಯಾಣಿಕರ ಜೇಬಿಗೆ ಕೈ ಹಾಕ್ತಾರೆ ಅವರು, ಅವ್ರಿಗೆ ಬೇರೆ ದಾರಿ ಇರಲ್ಲ. ಅದರಿಂದ ಅಂತಿಮವಾಗಿ ಜನ ಸಫರ್ ಆಗ್ಬೇಕು. ಒಂದು ಕಡೆ ಒಳ್ಳೆ ರಸ್ತೆ ಕೊಡಲ್ಲ, ಇನ್ನೊಂದು ಕಡೆ ಸರ್ವಿಸ್ ಇಲ್ಲ. ರೇಟ್ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದೆಡೆ ನೋಡಿದ್ರೆ ಈ ತರ ಟೋಲ್ ಆಗ್ತಾ ಹೋದ್ರೆ ಜನರಿಗೆ ಏನ್ ಮಾಡ್ಲಿ? ಅದಕ್ಕಾಗಿಯೇ ಇವತ್ತು ನಾವು ಜನರಿಗೆ ನಮ್ಮ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯಲ್ಲಿ ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದೇನಂದ್ರೆ ಜನರಿಗೆ ಒಂದು ವೇದಿಕೆಯನ್ನು ನಿರ್ಮಿಸ್ತಾ ಇದ್ದೀವಿ. ಜನರೇ ಬಂದು ಪ್ರತಿಭಟನೆ ಮಾಡಬೇಕು. ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ, ಇವರು ಕಾರ್ಪೊರೇಟರ್ ಇದ್ದಾರೆ, ಜನಪ್ರತಿನಿಧಿ, ಆದ್ರೆ ಅವ್ರಿಗೆ ಮಿತಿಗಳಿರ್ತವೆ. ಈ ಕೇಂದ್ರ ಸರ್ಕಾರದ ಅಧೀನದಲ್ಲಿರೋದನ್ನ ಪ್ರಶ್ನೆ ಮಾಡಿ ತೀರ್ಮಾನ ಮಾಡಿಸ್ಲಿಕ್ಕೆ ಅವರಿಗೆ ಆಗಲ್ಲ. ಜನ ಅವರನ್ನ ನಮ್ಮನ್ನೆಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮನ್ನು ಒಪ್ಕೊಳ್ತಾರೆ. ಅವ್ರಿಗೊಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಜನ ಬಂದ್ರೆ, ಇವತ್ತು ಬಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಇನ್ನು ಮುಂದಕ್ಕೆ ಆ ಪ್ರಮಾಣ ಹೆಚ್ಚಾದ್ರೆ ಇವರು ಕೊನೆಗೆ ಒಪ್ಲೇಬೇಕು, ಬಗ್ಲೇಬೇಕು, ಬೇರೆ ದಾರಿ ಇರಲ್ಲ. ಓಕೆ ಓಕೆ, ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀನಿ ಸರ್. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಉಡುಪಿಯಿಂದ ನಿತ್ಯಾನಂದ್. ನಿಮ್ಮ ಹೆಸರು? ನಿತ್ಯಾನಂದ್. ಓಕೆ, ಈಗಾಗಲೇ ಪಾದಯಾತ್ರೆ ಮಾಡಿದ್ದಾರೆ, ನಿಮ್ಮ ಗಮನಕ್ಕೆ ಬಂದಿರಬಹುದು. ಟೋಲ್ ಗೇಟ್ ಅನ್ನ ವಿರೋಧಿಸಿ ಟೋಲ್ ಸುಂಕವನ್ನ ಏನು ಕೊಡ್ತಾ ಇದ್ದಾರೋ ಅದನ್ನ ನಿಲ್ಲಿಸಬೇಕೆಂಬ ಒತ್ತಾಯದ ಮೇರೆಗೆ ಇವತ್ತು ಪಾದಯಾತ್ರೆಯನ್ನ ಮಾಡಿರುವಂತ ನಿಮ್ಮ ಅಭಿಪ್ರಾಯ ಏನ್ ಸರ್ ಇದ್ರ ಬಗ್ಗೆ? ಅಭಿಪ್ರಾಯ ಸರಿ, ಅವ್ರು ಮಾಡೋದು ಸರಿ. ಸಕ್ಸಸ್ ಆಗ್ತದಾ? ಅವರು ಹೇಳ್ತಾ ಇರುವಂತದ್ದು, ಈಗಾಗಲೇ ಹೇಳಿದ್ರು, ಇವತ್ತಲ್ಲ ನಾಳೆ ಬಗ್ಲೇಬೇಕು. ಯಾಕಂದ್ರೆ ಸುಮ್ನೆ ನಾವು ಹೋರಾಟ ಮಾಡ್ತಾ ಇಲ್ಲ, ರೋಸಿ ಹೋಗಿ ಈ ರೀತಿ ಹೋರಾಟ ಮಾಡ್ತಾ ಇರುವಂತದ್ದು ಅಂತ. ನಾನು ಕೂಡ ಮಾಡಿ ಆಗಿದೆ ಮೇಡಮ್. ಓಕೆ, ಈಗ ಅವರೇ ಇದ್ದಾರೆ ಸರ್, ನೇರವಾಗಿ ಅವ್ರ ಜೊತೆ ಕ್ವಶನ್ಸ್ ಕೇಳಿ. ಯಾಕಂದ್ರೆ ಅವರು ಇವತ್ತು ಹೋರಾಟ ಮಾಡಿ ಬಂದಿರುವಂತವ್ರು, ಅವರ ಅಭಿಪ್ರಾಯ ನೀವು ತಿಳ್ಕೊಳ್ಳಿ ಸರ್. ನೋಡಿ, ಬ್ರಹ್ಮರದ್ದು ಟೋಲ್ ಗೇಟ್ ಶಾಸನದ್ದು A20 ತಗೊಳ್ಲಿಕ್ಕಿಲ್ಲ, ಸರಿಯಾ? ಅಲ್ಲಿ ನಾವು ಗಾಡಿ ಹೋಗುವಾಗ ದಾದಾಗಿರಿ ಅವ್ರದಲ್ಲಿ ಅದೇ ಹೇಳಿದ್ರು, ಗೂಂಡಾಗಿರಿ ನಡೆಸ್ತಿದ್ದಾರೆ ಅನ್ನುವಂಥದ್ದು. ಅಲ್ಲಲ್ಲ, ನಾವು ಹೋರಾಟ ಮಾಡಿ ಆಗಿದೆ, ಅಲ್ಲಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಾಗಿದೆ. ಅಲ್ಲಿ ನಾವು ಹೋರಾಟ ತುಂಬಾ ಮಾಡಿದ್ದೇವೆ. ಅದು ಹೀಗೆಲ್ಲ ಮಾಡಿದ್ರೆ ಆಗೋದಿಲ್ಲ ಅದು. ಯಾಕಂದ್ರೆ ಇಲ್ಲಿ ಶಾಸಕರು, ಮಿನಿಸ್ಟ್ರು, ನಮ್ಮ ಎಲ್ಲರೂ ಇದ್ದಾರೆ. ಯಾಕಾಗ್ತಾ ಇಲ್ಲ ರೀ? ಜನರು ಹೇಳ್ಬೇಕಷ್ಟೇ. ನಮ್ಮ ರಸ್ತೆ ನಾವು ನೋಡಿ, ಗಾಡಿ ತಕೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಕೊಡ್ತೇವೆ. ಹೌದು, ಪುನಃ ಇದೆ ಅಂತ ಟೋಲ್ ಎಂತದ್ದು? ನಮ್ಮ ರಸ್ತೆ, ಪ್ರಜೆಗಳ ರಸ್ತೆ ಅದು, ಸರಿಯಾ? ಹೌದು. ಮತ್ತೆಂತ ಈಗ 20 ವರ್ಷ ಅಂತ ಹೇಳ್ತಾರೆ, ಮತ್ತೆ 20 ವರ್ಷ ಆದ ನಂತರ ಇನ್ನೊಬ್ಬ ತಗೊಳ್ತಾನೆ ಯಾರಾದ್ರೂ ಟೆಂಡರ್ ನಲ್ಲಿ. ಅದು ಏನು ಅವ್ರದ್ದು ರೂಲ್ಸ್ ಪ್ರಕಾರ. ನಮ್ಮನ್ನು ಶೋಷಣೆ ಮಾಡೋದ್ ಬಿಟ್ರೆ ಎಂತ ಇದು ಇಲ್ಲ. ಹೌದು, ಇವತ್ತು ಅವರಿದ್ದಾರೆ ಸರ್, ಅವ್ರದ್ದು ಮಾತಾಡಿ ಸರ್. ಸರ್, ಅವ್ರು ಕೇಳ್ತಾ ಇರುವಂತ ಪ್ರಶ್ನೆಗೆ ನೀವು ಒಂದು ಆನ್ಸರ್ ಮಾಡ್ಬಿಡಿ. ನೀವು ಇಷ್ಟೆಲ್ಲ ಮಾಡಿದ್ದೀರಾ, ಇದು ಸಫಲ ಆಗತ್ತಾ? ನೀವು ಮಾಡಿ ಗುಣ ಇದೆಯಾ ಅಂತ. ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ? ಬಂದೂಕ್ ಹಿಡ್ಕೊಂಡು ನಕ್ಸಲೈಟ್ ಅಲ್ಲ, ಎಷ್ಟೋವರೆಗೆ ಇಂಥ ಭ್ರಷ್ಟ ಜನಪ್ರತಿನಿಧಿಗಳು ಇರ್ತಾರೆ ಅಷ್ಟೋವರೆಗೆ ಇದು ಕಂಟಿನ್ಯೂ ಆಗ್ತದೆ ಸರ್. ಸರ್, ಮೇಡಮ್, ನೀವು ಕೂಡ ಹೋರಾಟದಲ್ಲಿ ಇದ್ರಾ? ನಾನು ಇದ್ದೇನೆ ಹೋರಾಟದಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ. ಅವರು ಹೋರಾಟದಲ್ಲಿ ಮಾತ್ರ ಅಲ್ಲ, ಅವರು ಅಲ್ಲಿಯ ಸ್ಥಳೀಯರು ಕೂಡ ನಾನು. ಹೌದಾ? ಅದು ವಾರ್ಡ್ ನನ್ನದೇ. ನಿಮ್ಮ ಸುರತ್ಕಲ್ನಲ್ಲಿ ಒಬ್ರು ಮೇಡಮ್ ಇದ್ದಾರೆ ಗೊತ್ತಾ, ಕುಳಾಯಲ್ಲಿ? ಪ್ರತಿಭಾ ಕಾರ್ಪೊರೇಟರ್ ಅವರ? ಅಲ್ಲ, ಸಜಿನಿ ಮೇಡಮ್ ಅಂತ ಇದ್ದಾರೆ ಗೊತ್ತಾ? ಸಜಿನಿ ಇಲ್ಲ ಸರ್. ಏನು ಅಂತ ವಿಷಯಕ್ಕೆ ಬಂದ್ಬಿಡಿ ಸರ್. ಮಾತಾಡಿ. ಅಲ್ಲ, ನಾವು ಸೇರಿ ಹೋರಾಟ ಮಾಡಿದ್ದೇವೆ ಅಲ್ಲಿ. ನಮ್ಗೆ ತಡೆದು ಗಾಡಿಗೆಲ್ಲ ಹೊಡೆದು ಬಡ್ದು ಎಲ್ಲ ತುಂಬಾ ತೊಂದರೆ ಕೊಟ್ಟಿದ್ರು. ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ಇದು ಮಾಡಿದ್ದೇವೆ. ಅವರಿಗೆ ಇನ್ಸಿಡೆಂಟ್ ಏನಾಯ್ತು ಸರ್? ಎಕ್ಸ್ಪ್ಲೈನ್. ನನ್ನ ಟೆಂಪೋ ಇತ್ತು A20, ಗೊತ್ತಾಯ್ತಾ? ಹೇಳಿ ಸರ್, ವಿಷಯ ಹೇಳಿ ಸರ್. ನಾನು ಹೇಳಿದೆ ನೋಡಿ, ಆ ಟೈಮಲ್ಲಿ ಬೆಂಗಳೂರಿನಲ್ಲಿ ಇದು ಕಮಿಟಿ ಇದೆಲ್ಲಾಗಿ A20 ತಗೊಳ್ಲಿಕ್ಕಿಲ್ಲ ಅಂತ ಇತ್ತು. ಇವರು ದಾದಾಗಿರಿ ಮಾಡಿ ನಂಗೆ ಟೋಲ್ ಕೊಡ್ಬೇಕಂತ. ನಾವು ಕೊಡ್ಲಿಲ್ಲ. ನಾವೆಲ್ಲ ಅದು ರೆಕಾರ್ಡ್ ಎಲ್ಲ ಮಾಡಿ ಇಟ್ಟಿದ್ದು. ಕೇಸ್ ಆಗಿತ್ತು. ಮತ್ತೆ ಕೈಕಾಲು ಹಿಡ್ದ ಅವನು ಮ್ಯಾನೇಜರ್, ಅಲ್ಲಿಯ ಟೋಲ್ ಮ್ಯಾನೇಜರ್. ನಮ್ಮ ತಪ್ಪಾಯ್ತಂತ ಹೇಳಿ ನಾವು ತುಂಬಾ ಹೋರಾಟ ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ. ಮತ್ತೆ ಪ್ರತಾಪ್ ಚಂದ್ರ ಶೆಟ್ರು ನಮ್ಮ ಫ್ರೆಂಡೇ. ಓಕೆ ಸರ್, ಓಕೆ ಸರ್. ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ. ಈಗಾಗಲೇ ಅವರು ಹೇಳ್ತಾ ಇರುವಂತದ್ದು, ಅವರು ಹೋರಾಟ ಮಾಡಿದ್ದಾರೆ, ಅದಕ್ಕೂ ಯಾವುದೇ ಅವರು ಒಂದು ಕಡೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಹೋರಾಟ ಮಾಡಿ ಏನಾಗತ್ತೆ ಅಂತ ಕೇಳ್ತಾರೆ. ಈ ರೀತಿ ಗೊಂದಲಗಳಿದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ದೇನಂದ್ರೆ ನಮ್ಗೆ ಬೇರೆ ದಾರಿ ಇಲ್ಲ. ನಮ್ಗೆ ಪ್ರಜಾಪ್ರಭುತ್ವ, ಒಂದು ಮೇಡಮ್ ಅವರು ಹೇಳಿದ್ರು,
ಈ ರೀತಿ ಯಾಕೆ ಕೇಳಿದ್ರೆ ನಾವು ಸರಿಯಾದಂಥ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾ ಇಲ್ಲ. ನಮ್ಮಲ್ಲಿ ಆ ಕೊರತೆಗಳಿದೆ, ಮತದಾರರಲ್ಲಿ ಕೊರತೆಗಳಿಗೆ ಬೇರೆ ಬೇರೆ ಕಾರಣಗಳಿರ್ಬೋದು, ಅವರ ತಿಳುವಳಿಕೆಗಳು, ಸಾಮಾಜಿಕ ಸ್ಥಿತಿಗತಿ ಇರ್ಬೋದು. ಆದ್ರಿಂದ ಅದೆಲ್ಲವೂ ಕೂಡ ಬದಲಾಗೋದು ಜನ ಈ ರೀತಿಯ ಹೋರಾಟಗಳ ಮೂಲಕ ಎಜುಕೇಟ್ ಆಗ್ತಾ ಆಗ್ತಾ ಬದಲಾಗೋದು ಅಥವಾ ಬದಲಾಯಿಸೋದು. ನಾವು ಈ ರೀತಿಯಲ್ಲಿ ಮಾತಾಡದೇನೆ ಇರ್ತಿದ್ರಿ, ಇನ್ನು ಸ್ಥಿತಿ ಎಷ್ಟು ಗಂಭೀರ ಇರ್ತಿತ್ತು. ಇಷ್ಟೆಲ್ಲ ಮಾತಾಡ್ತಾ ಇರೋದಕ್ಕೆ ಏನೋ ಒಂದಿಷ್ಟು ಕಂಟ್ರೋಲ್ ಅಲ್ಲಿ ಇದೆ. ನಾವು ಮಾತಾಡದೆ ಅಯ್ಯೋ ಏನೋ ಆಗಲ್ಲ ಅಂತ ಸುಮ್ಮನಿದ್ರೆ ಬಹುಶಃ ಇಷ್ಟೊತ್ತಿಗೆ ಟೋಲ್ ರೇಟ್ ಎಷ್ಟಾಗ್ತಾ ಇತ್ತು. ವಿಷಯ ಅನ್ಕೋಬಹುದು, ರೋಡ್ ಸರಿ ಮಾಡ್ತಿದ್ದಾರೆ, ಎಲ್ಲ ಫೆಸಿಲಿಟಿ ಇದೆಯಾ, ನಾವು ಟೋಲ್ ಕೊಡೋದ್ರಲ್ಲಿ ಅರ್ಥ ಇದೆ. ಇದು ಏನು ಒಂದ್ ಕಡೆ ಏನು ಆಗ್ತಾ ಇಲ್ಲ, ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಮೇಡಮ್. NITK ಇದ್ದು ರೋಡ್ ಸರಿ ಮಾಡಿದ್ರು NITK ಇದ್ದು ಟೋಲ್ ಏನೋ ಅನಧಿಕೃತ, ಅದು ರೋಡ್ ಸರಿಯಾದ್ರೂ ಅಲ್ಲಿ ಟೋಲ್ ಗೇಟ್ ಇರುವುದು ಅಂತ ಪ್ಲೇಸ್ ಇಲ್ಲಿಗಲ್ ಟೋಲ್ ಗೇಟ್ ಅದು. ನಿಮ್ಮ ಯಜಮಾನಿಯ ಟೋಲ್ ಗೇಟ್ ಅದಕ್ಕೆ ವ್ಯತ್ಯಾಸ ಇದೆ. ಮತ್ತೆ ಹೇಗೆ ನಡೆಸ್ತಿದ್ದಾರೆ? ಇವರೇ ಜನಪ್ರತಿನಿಧಿಗಳು ಅಧಿಕಾರಿಗಳು ಸೇರ್ಕೊಂಡು ನಡೆಸ್ತಾ ಇದ್ದಾರೆ ಇನ್ಲೀಗಲ್. ಪ್ರಶ್ನೆ ಮಾಡ್ತಾ ಇದೀವಿ, ಜನ ಇನ್ನಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ರೆ ಅದು ಹೋಗ್ಲೇಬೇಕು. NITK ಅಲ್ಲಿ ಎಷ್ಟು ಇಂಜಿನಿಯರ್ ಮಕ್ಕಳು ಇದ್ದಾರೆ, ಕಲಿತಾ ಇದ್ದಾರೆ, ಒಂದು 5 ರಿಂದ 6 ಸಾವಿರ. ಅದ್ರ ಜೊತೆ ಅಲ್ಲಿ ಹೈಸ್ಕೂಲು, ಕನ್ನಡ ಮೀಡಿಯಂ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ ಸ್ಕೂಲು, ಇನ್ನು ಅಂಗನವಾಡಿ ಕೂಡ ಇದೆ ಮೇಡಮ್. ಅಲ್ಲಿ ಅಂಗನವಾಡಿ ಕೂಡ ಇದೆ. ಆದ್ರೂ ಇಲ್ಲಿ ಅಲ್ಲಿ ಅಂತ ಪ್ಲೇಸ್ ಅಲ್ಲ, ಅದು ಟೋಲ್ ಕಲೆಕ್ಟ್ ಮಾಡುವಂಥ ಪ್ಲೇಸ್ ಅಲ್ವೇ ಅಲ್ಲ. ಸರ್ವಿಸ್ ರೋಡ್ ಇಲ್ಲ. ಈ ಮಕ್ಕಳು ಕೆಲವೊಮ್ಮೆ ಕಾಲೇಜಿನ ಮಕ್ಕಳಲ್ಲಿ ಆ ಕಡೆ ಈ ಕಡೆ ಓಡಾಡುವಾಗ ಅದೇ ರೋಡಲ್ಲಿ ಓಡಾಡ್ಬೇಕು. ಸರ್ವಿಸ್ ರೋಡ್ ಎಲ್ಲಿದೆ? ಅನ್ಸುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟೆ ಅಲ್ಲಿ ಟೋಲ್ ಮಾಡಿರ್ಬೇಕು. ಹೌದು, ಇದು ಅದಕ್ಕೆ ನಾವು ಹಗಲು ದರೋಡೆ ಅಂತ ಹೇಳ್ತಾ ಇದ್ದೇವೆ. ಅದನ್ನು ದರೋಡೆ ಮಾಡ್ತಾ ಇದ್ದಾರೆ ಅಷ್ಟೇ, ಹಗಲ್ ದರೋಡೆನ ಅಲ್ಲ, ದರೋಡೆ. ಓಕೆ, ಈಗ ನೀವೊಬ್ರು ಸ್ಥಳೀಯರಾಗಿ, ಕಾರ್ಪೊರೇಟರ್ ಸೆಕೆಂಡ್ರಿ ಬಿಟ್ಬಿಡಿ, ನೀವೊಬ್ರು ಸಾಮಾನ್ಯ ಪ್ರಜೆಯಾಗಿ ಸೊ ದಿನನಿತ್ಯ ಏನ್ ನೋಡ್ತಿದ್ದೀರಾ ಅಲ್ಲಿ ಅಂತ, ಏನ್ ಆಗ್ತಾ ಇರೋದನ್ನ ನೋಡ್ತಿದ್ದೀರಾ? ಫಸ್ಟ್ ಮೇಡಮ್ ನೋಡಿ, ಒಂದು ಟೋಲ್ ಇದ್ದಲ್ಲಿ ಒಂದು ಟಾಯ್ಲೆಟ್, ಆಮೇಲೆ ಒಂದು ಏನು ಹೇಳ್ತಾರೆ ನೀರಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳೇ ಯಾವುದು ಇಲ್ಲ ಬಿಡಿ. ಅಲ್ಲಿ ಒಂದು ಟಾಯ್ಲೆಟ್ ಅನ್ನು ನೋಡಿದ್ರೆ ಮೇಡಮ್, ಅಲ್ಲಿ ಗ್ರಾಸ್ ಕಟ್ಟಿಂಗ್ ಇಲ್ಲ, ಒಂದು ಬರೇ ಗಬ್ಬು ಅಲ್ಲಿಂದ ಹೋಗುವಾಗ. ಆಮೇಲೆ ಇವರು ಕೈ ತೊಳ್ದ ನೀರು ಇದ್ರೆ ಕುಡಿಯುವ ನೀರೊಂದು ಏನೋ ಒಂದು ಫ್ರಿಜ್ ಏನೋ ತಗೊಂಡು ಬಂದು ಇಟ್ಟಿದ್ದಾರೆ, ಅದ್ರ ನೀರು ಎಲ್ಲ ರೋಡಲ್ಲಿ ಹೋಗ್ತಾ ಇದೆ. ಅದನ್ನು ಮೆಟ್ಟಿಕೊಂಡು ಜನ ಓಡಾಡ್ತಾ ಇದ್ದಾರೆ. ಅದ್ರ ಜೊತೆ ಅಲ್ಲಿಯೇ ರೋಡ್ ಇದೆ, ಜನ ವೆಹಿಕಲ್ ಹೋಗ್ತಾ ಇದೆ ಮೇಡಮ್. ಓಕೆ ಓಕೆ ಮೇಡಮ್, ನಿಮ್ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್. ಟೋಲ್ ಟೆನ್ಷನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಟೋಲ್ ಅದು ಅನಧಿಕೃತ, ಜುಲೈ 30ಕ್ಕೆ ಅದು ಎಂಡ್ ಆಗಿದೆ. ಅದನ್ನ ರಾತ್ರಿ ಮತ್ತೆ ರಿನಿವಲ್ ಅಂದ್ರೆ ರೀಟೆಂಡರ್ ಕರೆದು ಇದು ಮಾಡಿದ್ದಾರೆ. ರಾತ್ರಿ ಯಾಕೆ ಬೇಕಿತ್ತು? ಯಾರಿಗೆ ಗೊತ್ತಾಗದಾಗೆ ಕದ್ದು ಮುಚ್ಚಿ ಯಾಕೆ ಇದನ್ನ ಟೆಂಡರ್ ಕರಿಬೇಕಿತ್ತು? ಹಾಗಾದ್ರೆ ಇದರಿಂದ ಏನ್ ಲಾಭ? ಬರೀ ದುಡ್ಡು ವಸೂಲಿ ಮಾಡುವುದಲ್ಲದೆ ಅಲ್ಲಿ ಗೂಂಡಾಗಿರಿ ನಡೀತಿದೆ. ಅಂದ್ರೆ ಎದುರೆದುರು ಈಗ ಮಾಡ್ತಿದ್ರೆ ಏನ್ ಕಥೆ ಆಗಿದ್ರೆ ಇದು? ಅಂದ್ರೆ ನಾವು ಅದೇ ಹೇಳಿದ್ವಲ್ಲ, ಬಹುಶಃ ನಾವು ಬೇರೆ ಕೆಲವು ದೇಶಗಳನ್ನೆಲ್ಲ ನಾವು ನೋಡ್ತೀವಿ, ಅಲ್ಲಿಯ ರಸ್ತೆಗಳು ಯಾವ ರೀತಿ ಇದೆ, ಅಲ್ಲಿ ಟೋಲ್ ಸಂಗ್ರಹ ಮಾಡುವಂಥ ಸಿಸ್ಟಮ್ ಏನಿದೆ, ಮತ್ತು ಅಪಘಾತಗಳೆಲ್ಲ ಆದರೆ ಅದಕ್ಕೆ ಯಾರು ಹೊಣೆ ಅನ್ನುವಂಥದ್ದೆಲ್ಲ ಇದೆ. ನಮ್ಮ ಇದೇ ಮಾಹಿತಿಯಕ್ಕೂ ಇದು ಕಾರ್ಯಕರ್ತರು ಯಾರೋ ಪಡ್ಕೊಂಡಿದ್ರಲ್ಲಿ ಕಳೆದ ಈ 8 ವರ್ಷಗಳ ಅವಧಿಯಲ್ಲಿ, ಅಂದರೆ ಈ ಹೆದ್ದಾರಿಗಳು ಅಗಲೀಕರಣ ಆದ ನಂತರ ನಡೆದಂಥ ಅಪಘಾತದಲ್ಲಿ ನಮ್ಮ ತಲಪಾಡಿಯಿಂದ ಹಿಡಿದು ಸಾಸ್ತಾನದವರೆಗೆ 2,500 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹೆದ್ದಾರಿಯಲ್ಲಿ. ಗೊತ್ತಲ್ಲ, ಅದೊಂದು ಭೀಕರವಾದಂಥ ಸಂಖ್ಯೆ. ಅದು 5-6 ಸಾವಿರ ಜನ ಕೈಕಾಲು ಕಳ್ಕೊಂಡಿದ್ದಾರೆ, ಮುರ್ಕೊಂಡಿದ್ದಾರೆ. ಇಷ್ಟು ಸಾವಿರಾರು ಜನರ ಸಾವಿಗೆ ಕಾರಣ ಆಗಿರುವಂತಹದ್ದು ಅಪಘಾತಗಳು ಸಂಭವಿಸ್ತವೆ ಬಿಡಿ. ಅಪಘಾತ ಅಂದ್ರೆ ಅಪಘಾತ. ಈ ಅಪಘಾತಗಳಲ್ಲಿ ಇದರಲ್ಲಿ ಬಹುತೇಕ ಇವರ ಅವ್ಯವಸ್ಥೆಯಿಂದ ಆಗಿರುವಂಥ ಆಕ್ಸಿಡೆಂಟ್ಗಳು, ಅಪಘಾತಗಳು. ಅದರಿಂದಾಗಿ ಈ ಸಾವಿಗೆ ಯಾರು ಹೊಣೆ? ಬಹುಶಃ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಲ್ಲಿ ಆದರೆ ಈ ರೀತಿಯಾದ ಸಾವುಗಳು ಸಂಭವಿಸಿದ್ರೆ, ಈ ರೀತಿ ಅಪಘಾತಗಳಲ್ಲಿ ಇವರ ಅವೈಜ್ಞಾನಿಕವಾದ ರಸ್ತೆಗಳಿಂದ ಅಪಘಾತ ಆಗಿ ಸಾವುಗಳು ಸಂಭವಿಸಿದ್ರೆ ಸಂಬಂಧಪಟ್ಟವರುಗಳನ್ನ ಆರೋಪಿ ಮಾಡ್ತಾ ಇದ್ರು, ಅವರಿಗೆ ಶಿಕ್ಷೆ ಆಗ್ತಾ ಇತ್ತು. ಇಲ್ಲಿ ಇಷ್ಟು ಜನರ ಸಾವಿರಾರು ಜನರ ಸಾವು ನಡೆದ್ರು ಕೂಡ ಯಾರು ಕೇಳಿದ್ದಾರೆ? ಯಾರು ಕೇಳುವವರಿಲ್ಲ. ಗೊತ್ತಾಯ್ತಲ್ಲ. ಇನ್ನೊಂದು ಕಡೆಯಲ್ಲಿ ರಾತ್ರಿ ಯಾಕೆ ಇದನ್ನ ರಿನಿವಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿರುವಂತಹದ್ದು ನಿಯಮಗಳನ್ನು ಉಲ್ಲಂಘಿಸಿ ನಾವು ಏನ್ ಬೇಕಾದ್ರೆ ಮಾಡ್ಕೊಳ್ಬಹುದು ಅಂತ. ಒಂದು ಬೇರೆ ಕೆಲವು ದೇಶಗಳೆಲ್ಲ ನಾವು ನೋಡ್ತೀವಿ, ತಪ್ಪು ಮಾಡಿದವನು ಎಷ್ಟೇ ದೊಡ್ಡ ಪ್ರಭಾವಿ ಆದ್ರೂ ಕೂಡ ಅವನು ಕಾನೂನಿಗೆ ತಲೆಬಾಗಲೇಬೇಕು. ಆದ್ರೆ ಇಂಡಿಯಾದಲ್ಲಿ ತಲೆಬಾಗಬೇಕಾಗಿಲ್ಲ. ಇಂಡಿಯಾದಲ್ಲಿ ಪ್ರಭಾವ ಇದ್ರೆ, ರಾಜಕಾರಣಿಗಳ ಅಧಿಕಾರಸ್ಥರ ಸ್ನೇಹ ಇದ್ರೆ ಏನ್ ಬೇಕಾದ್ರೆ ಮಾಡಬಹುದು. ಅಧಿಕಾರಸ್ಥರಿಗೂ ಅದರಲ್ಲಿ ಪಾಲಿರ್ತದೆ, ಇದನ್ನು ನಡೆಸುವವನಿಗೂ ಕೂಡ ಒಂದು ಶೇರಿಂಗ್ ಇರ್ತದೆ.
ಈ ಸಿಸ್ಟಮ್ಗಳಿಂದಾಗಿ ಬಹುಶಃ ನಮ್ಮ ಈ ಅಕ್ರಮವಾದಂಥ ಟೋಲ್ಗಳು ರಾತ್ರಿ ಇವತ್ತು ರಿನ್ಯೂವಲ್ ಆಗ್ತದೆ, ಟೆಂಡರ್ ಆಗ್ತದೆ. ಇದರಿಂದ ಸಂಬಂಧಪಟ್ಟವರು ಪಾಲ್ ಪಡಿತಾರೆ. ಜನರಲ್ಲಿ ಯಾರಾದ್ರೂ ಸ್ವಲ್ಪ ಬಲಾಢ್ಯರು ಏನಾದ್ರು ಪ್ರಶ್ನೆ ಮಾಡಿದ್ರೆ ಅವರಿಗೂ ಕೂಡ ಏನಾದ್ರು ಒಂದಿಷ್ಟು ಪಾಲು ಅವರಿಗೆ ಸಿಗ್ತದೆ. ಪಾಲಿಗೆ ಅವರು ಒಪ್ಲಿಲ್ಲ ಅಂದ್ರೆ ಧಮಕಿ ಹಾಕ್ತಾರೆ. ಬಡಪಾಯಿಗಳಾದ್ರೆ ಅವ್ರನ್ನ ಬಾಯಿ ಮುಚ್ಚಿಸ್ತಾರೆ. ಪೊಲೀಸ್ ಕೇಸ್ಗಳಾಗ್ತವೆ. ನಮ್ಮಲ್ಲಿ ಒಬ್ರು ರಾಜೇಶ್ ಶೆಟ್ಟಿ ಅಂತ ಇದ್ದಾರೆ, ಬಹುಕಾಲದಿಂದ ಹೋರಾಟದಲ್ಲಿದ್ದವರು. ಟೋಲ್ ವಿರುದ್ಧ ಹೋರಾಟ ಮಾಡಿದಕ್ಕೆ ಅವರಿಗೆ ರೋಡಿ ಶೀಟ್ ಓಪನ್ ಮಾಡಿದ್ದಾರೆ. ರೋಡಿ ಶೀಟರ್ ಈಗ ಅವರು, ಗೊತ್ತಾಯ್ತಲ್ಲ. ನಾವು MRP ವಿರುದ್ಧ ನಿಮ್ಮ ಚಾನಲ್ ಅಲ್ಲಿ ತುಂಬಾ ಸಲ ಚರ್ಚೆ ಮಾಡಿದ್ದೀವಿ. ಅದರ ವಿರುದ್ಧ ಹೋರಾಟ ಮಾಡಿ ಅಂತಿಮವಾಗಿ ಸರ್ಕಾರ ನಮ್ಮ ಬೇಡಿಕೆ ಒಪ್ತು. ಆದ್ರೆ ಅಷ್ಟೊತ್ತಿಗೆ 7-8 ಜನರ ಮೇಲೆ ರೋಡಿ ಶೀಟ್ ಓಪನ್ ಮಾಡಿದ್ದಾರೆ. ಈ ರೀತಿಯಲ್ಲಿ ಬಾಯಿ ಮುಚ್ಚಿಸುವಂತಹದ್ದು, ಬಾಯಿ ಮುಚ್ಚಿಸ್ಲಿಕ್ಕೆ ಗೂಂಡಗಳನ್ನಷ್ಟೇ ಬಳಕೆ ಮಾಡೋದಿಲ್ಲ, ಪೊಲೀಸ್ ಇಲಾಖೆಯನ್ನು ಬಳಕೆ ಮಾಡ್ತಾರೆ. ಈ ಮೂಲಕ ಮಾಡುವ ಮೂಲಕ ಈ ಮಾಫಿಯಾಗಳ ಕೈಗೆ ನಮ್ಮ ದೇಶದ ನಮ್ಮ ಈ ವ್ಯವಸ್ಥೆ ಆಡಳಿತ ಹೋಗ್ತದೆ. ಟೋಲ್ ನಡೆಸೋದೊಂದು ಮಾಫಿಯಾ, ಮರಳುಗಾರಿಕೆ ಒಂದು ಮಾಫಿಯಾ, ಮತ್ತೆ ಮಟ್ಕಾ ದಂಧೆಯದ್ದೊಂದು ಮಾಫಿಯಾ. ಈ ರೀತಿಯ ಮಾಫಿಯಾಗಳೇ ಎಲ್ಲ ಮಾಫಿಯಾದಲ್ಲೂ ಲಾಸ್ಟ್ಗೆ ಬೀದಿ ಪಾಲ್ ಹಾಕುವಂತದ್ದು ಅದಕ್ಕೆ ನಾವು ಅಂದ್ರೆ ಇದು ಕೇವಲ ನಾವು ಒಂದು ಫ್ರೇಮ್ ಹಾಕೊಂಡು ನಾವು ಟೋಲ್ಗೆ ಅಷ್ಟೇ ಸೀಮಿತ ಅಂತ ಮಾತಾಡ್ತಾ ಇಲ್ಲ. ನಾವು ಮಾತಾಡುವಾಗ ಇದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡ್ತೀವಿ, ಯಾಕೆ ಇದನ್ನ ನಡೀತಾ ಇದೆ ಅಂತ. ಜನ ಇದ್ರ ವಿರುದ್ಧ ಎದ್ದು ನಿಲ್ಲುವಂತ ಸಂದರ್ಭಗಳು ಬಂದಾಗ, ಜನ ನಮ್ಮಲ್ಲಿ ಇವತ್ತು ಪಾದಯಾತ್ರೆ ನಡೀತಾ ಇದ್ದಾಗ ಬೆಂಬಲಿಸಿ ಜೊತೆಯಲ್ಲಿ ಬಂದವರು ಇದ್ದಾರೆ, ಸಿನಿಕರಾಗಿ ದೂರ ನಿಂತು ನೋಡಿದ ಜನರು ಇದ್ದಾರೆ. ಆ ಸಿನಿಕತನದಿಂದ ಅವರು ಹೊರಬರ್ಲಿಕ್ಕೆ ಸಾಧ್ಯ ಆದ ದಿನ ಬಹುಶಃ ಬದಲಾವಣೆಗಳು ಘಟಿಸ್ತವೆ ಅಂತ. ಅದಂತೂ ನಿಜ ಸರ್. ಇನ್ನೊಂದು ವಿಷಯ, ಈಗ ಯಾವುದೇ ಟೋಲ್ ಗೇಟ್ ಆಗಿರ್ಬೋದು, ನಾವು ಸಾಕಷ್ಟು ಜನರನ್ನ ನೋಡಿರ್ತೀವಿ. ಆದ್ರೆ ಸೂರತ್ಕಲ್ ಟೋಲ್ ಗೇಟ್ ಅಲ್ಲಿ ಹೆಚ್ಚಾಗಿ ಟ್ರಾನ್ಸ್ಜೆಂಡರ್ ಏನಂತೀವಿ, ತೃತೀಯ ಲಿಂಗಿಗಳು ಜಾಸ್ತಿ. ಯಾಕೆ ಅಲ್ಲಿ ಅವರಿಗೂ ಕೂಡ ಕೊಡಬೇಕು ದುಡ್ಡು? ಅದು ಕೊಡದಿದ್ರೆ ಧಮಕಿ ಹಾಕುವಂತದ್ದು ಬರುತ್ತೆ. ಇದು ಯಾಕಂತ ಇದನ್ನ ನಿಲ್ಸಲು ಸಾಧ್ಯ ಇಲ್ವಂತೇನಾ? ನೋಡಿ, ತೃತೀಯ ಲಿಂಗಿಗಳೇನಿದ್ದಾರೆ ಅವರಿಗೂ ನಮ್ಮ ಸಮಾಜದಲ್ಲಿ ನಾಗರಿಕರ ಎಲ್ಲ ಹಕ್ಕುಗಳನ್ನು ಪಡ್ಕೊಂಡು ಬದುಕುವಂತ ಎಲ್ಲ ಹಕ್ಕುಗಳು, ಅವಕಾಶಗಳು ಇರಬೇಕು. ಆದ್ರೆ ಕೊಡ್ತಾ ಇಲ್ಲ. ಅವರನ್ನ ಒಂಥರ ಅಸ್ಪೃಶ್ಯರನ್ನಾಗಿ ನೋಡುವಂತದ್ದೆಲ್ಲ ಇದೆ. ಅಂತ ಸಂದರ್ಭದಲ್ಲಿ ಅವರು ಈ ರೀತಿಯಲ್ಲಿ ಭಿಕ್ಷೆಗೆ ಇಳಿಯುವಂತಹದ್ದು, ಭಿಕ್ಷೆ ಹೆಸರಿನಲ್ಲಿ ದಾದಾಗಿರಿ ಕೂಡ ನಡೆಸ್ತಾರೆ ಅವರು. ನಮ್ಮ ಈ ಟೋಲ್ ಗೇಟ್ ಸಮಸ್ಯೆ ಆಗಿದೆ. ಬದುಕುವವರಿಗೆ ಏನಾದ್ರೂ ತೃತೀಯ ಲಿಂಗಿಗಳಿಗೆ ಇವಾಗ ಏನಿದೆ ಅಂದ್ರೆ ಕೆಲಸ ಕೊಡ್ಬೇಕು ಅಂತ ಕಾನೂನು ಇದೆ. ಅಲ್ಲೇ ಟೋಲ್ ಇದ್ರಲ್ಲಿ ಕೆಲಸ ಕೊಡ್ಬೋದು, ಏನಾದ್ರೂ ಕೆಲಸಗಳು ಇದ್ದೇ ಇರುತ್ತೆ. ಈಗ ಏನಾಗಿದೆ ಅಂದ್ರೆ ಅಲ್ಲಿ ಒಂದು ಕಡೆ ರಸ್ತೆಗೆ ಗುಂಡಿಗೆ ಹಾಕೊಂಡು ಬಂದು ಟೋಲ್ ಕೊಡುವಂತ ಸಿಟ್ಟು ಒಂದು ಕಡೆ, ಅಸಹಾಯಕತೆ ಒಂದು ಕಡೆ, ಇನ್ನೊಂದು ಕಡೆ ಇವರು ಬಂದು ವಸೂಲಿ ನಿಲ್ತಾರೆ. ಇವರಿಗೂ ಕೊಡ್ಲೇಬೇಕು, ಇವರು ಬಲವಂತವಾಗಿ ವಸೂಲಿ ಮಾಡ್ತಾರೆ. ನಾಳೆ ನಿಮ್ಮನ್ನ ಬರಕ್ ಬಿಡಲ್ಲ ಅನ್ನೋ ಧಮಕಿ ಕಂಟ್ರೋಲ್ ಅನ್ನು ಅವ್ರು ಮಾಡ್ಬೇಕು. ಅಲ್ಲಿ ಟೋಲ್ ಅಲ್ಲಿ ಏನ್ ಕೆಲಸ ಮಾಡ್ತಾರೆ ಅವ್ರು ಅದನ್ನ ಕಂಟ್ರೋಲ್ ಮಾಡ್ಬೇಕು. ಟೋಲ್ ಗುತ್ತಿಗೆ ನೀವು ಹೇಳಿದಾಗೆ ಅವ್ರಿಗೆ ಕೆಲಸ ಕೊಡ್ಬೇಕು ಅಂತ, ಅವ್ರು ಕೆಲ್ಸಕ್ಕೆ ಒಪ್ತಾರ ಅದನ್ನ ನೋಡ್ಬೇಕಲ್ವಾ ಅಲ್ವ? ಅವರು ಸಪೋಸ್ ಕೆಲಸ ಕೊಡುವಾಗ ಅವರು ಒಪ್ಪದಿದ್ರೆ ಅಲ್ಲಿ ಕೆಲಸ ಒಂದು ಪ್ರಶ್ನೆ ಮೇಡಮ್, ಈಗ ಕೆಲಸ ಕೊಟ್ಟಿಲ್ಲ ಅಂದ್ರೆ ಅವರಿಗೆ ನಿಲ್ಲಿಕ್ಕೆ ಪರ್ಮಿಷನ್ ಕೊಡಬಾರ್ದು. ಟೋಲ್ ಗುತ್ತಿಗೆ ಪಡೆದವರದ್ದು ಜವಾಬ್ದಾರಿ ಅದು. ಹೌದು, ಯಾಕಂದ್ರೆ ಕೆಲಸ ಅವರ ತೃತೀಯ ಲಿಂಗಿಗಳನ್ನ ಸಮಾಜದಲ್ಲಿ ಈಗ ಮೇಲಕ್ಕೆ ಇಡುವಂತ ಪ್ರಯತ್ನ ನಡೀತದೆ ಒಂದು ಕಡೆ, ಅದು ತುಂಬಾ ಒಳ್ಳೆಯ ವಿಚಾರ. ಆದ್ರೆ ಇಂಥ ಭಿಕ್ಷೆ ಬೇಡಿ ಜನರನ್ನ ಧಮಕಿ ಹಾಕಿ ಅವ್ರ ಹತ್ರ ಒತ್ತಾಯ ಪೂರ್ವಕವಾಗಿ ದುಡ್ಡು ಕೇಳುವಂಥದ್ದು ಎಷ್ಟು ಸರಿ? ಒಂದು. ಎರಡನೇದಾಗಿ ಅದಕ್ಕೆ ಯಾಕೆ ಟೋಲ್ ಕಂಪನಿಯವರು ಸಪೋರ್ಟ್ ಮಾಡ್ತಿದ್ದಾರೆ? ಆ ಟೋಲ್ ಗೇಟ್ ಅವರು ಯಾಕೆ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂಥದಕ್ಕೆ. ಮೂರನೇ ಪ್ರಶ್ನೆ, ಅವರಿಗೆ ನಿಜವಾಗಿ ದುಡಿಬೇಕು ಅಂತ ಇದ್ರೆ ಟೋಲ್ ಗೇಟಿಗೆ ಅಲ್ಲಿ ಟೋಲ್ ಗೇಟ್ ಅವ್ರ ಸಿಬ್ಬಂದಿಗಳು ಸಾಕಷ್ಟು ಕೆಲಸ ಇರುತ್ತೆ, ಏನೇನೋ ಕೆಲಸಗಳಿರುತ್ತೆ, ಏನಾದ್ರೂ ಒಂದು ಕೆಲಸ ಕೊಡ್ಲಿ, ಅದಕ್ಕೆ ಒಪ್ಪದಿದ್ರೆ ಅವರನ್ನ ಅಲ್ಲಿಂದ ನಿಲ್ಲಕ್ಕೆ ಬಿಡುವುದು ಬೇಡ. ಇದೆಲ್ಲವೂ ಟೋಲ್ ಗೇಟಿಗೆ ಸಂಬಂಧಪಟ್ಟವರಿಗೆ ಆಗಿರುತ್ತೆ ವಿಚಾರ. ಅವ್ರು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಯಾರು ಗಮನಕ್ಕೆ ತಂದಿಲ್ವಾ ಹಾಗಿದ್ರೆ? ಅಲ್ಲ, ಒಂದು ಕಡೆಯಲ್ಲಿ ಟೋಲ್ ಕೊಡಬೇಕು, ಇನ್ನೊಂದು ಕಡೆಯಲ್ಲಿ ಭಿಕ್ಷೆಗೆ ಅವರಿಗೆ ಕೊಡ್ಬೇಕು. ಅಲ್ಲಿ ಜನರಿಗೆ ಸಮಸ್ಯೆ ಆಗಿದೆ. ಓಕೆ, ಮಾತಾಡ್ತೀನಿ ಮೇಡಮ್. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ಓಕೆ, ಇವತ್ತಿನ ಒಂದು ಪಾದಯಾತ್ರೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಟೋಲ್ ವಸೂಲಿ ಮಾಡುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಇದು ರೋಡ್ ಸರಿ ಇಲ್ಲದ ಬಗ್ಗೆ ಸರಿ ಮಾಡಿದ್ದು ಇದು ಪಾದಯಾತ್ರೆ. ಅಂದ್ರೆ ರೋಡ್ ಎಲ್ಲ ಸರಿ ಆಗ್ಲಿಲ್ಲ, ಮತ್ತೆ ಓವರ್ ಬ್ರಿಡ್ಜ್ ಎಲ್ಲ ಕರೆಕ್ಟ್ ಆಗ್ಲಿಕ್ಕೆ ಎಲ್ಲ ಇತ್ತು, ಎಲ್ಲ ಸರಿ. ಆದ್ರೆ ಟೋಲ್ ಕಲೆಕ್ಷನ್ ಮಾಡುವ ಬಗ್ಗೆ ಅದು ಯಾಕೆ ಅಂತ ಗೊತ್ತಾಗುದಿಲ್ಲ. ಅವರು ಹೇಳ್ತಾ ಇರುವಂತದ್ದು ಒಂದು ಸರಿ, ಇವಾಗ ಸೂರತ್ಕಲ್ನಿಂದ ಪಡುಬಿದ್ರೆಗೆ 10 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು, ಅಲ್ಲಿಂದ ಅಲ್ಲಿಗೆ ಟೋಲ್ ಸಂಗ್ರಹ ಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಈಗಾಗಲೇ ಅದು ಅನಧಿಕೃತವಾಗಿ ಇರುವಂತದ್ದು, ಯಾಕೆ ಟೋಲ್ ಕಟ್ಟಬೇಕು? ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅಂದ್ಮೇಲೆ ಅಲ್ಲಿಗೆ ಯಾಕೆ ಟೋಲ್ ಕೊಡ್ಬೇಕು? ನೀವು ರೆಡಿ ಇದ್ದೀರಾ ಸರ್ ಕೊಡ್ಲಿಕ್ಕೆ? ಅಲ್ಲ, ಇನ್ನು ಇದು ಏನಂತ ಹೇಳಿದ್ರೆ, ಈಗ ಮೊದಲು ಸುರತ್ಕಲ್ ಒಂದು ಕಡೆ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದು, ಅವಾಗ
ಬೆಳಕಿಯಿಂದ ಪಡುಬಿದ್ರೆಗೆ 9 ರೂಪಾಯಿ ಇತ್ತು ಬಸ್ ಚಾರ್ಜ್. ಹ್ಮ್ ಆ ನಂತರ ಇಲ್ಲಿ ಯಜಮಾಡಿಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಹ್ಮ್ ಅವಾಗ ಆ 9 ಇದ್ದನ್ನ 10 ಮಾಡಿದ್ರು ಹ್ಮ್ ಅಲ್ವಾ. ಹ್ಮ್. ಈಗ ಆಗ 2 ಕಡೆ ಕಲೆಕ್ಷನ್ ಆಯ್ತು, ಬಸ್ನವರು ಜಾಸ್ತಿ ಮಾಡಿದ್ರು. ಹ್ಮ್ ಈಗ ಒಂದು ಕಡೆ ಟೋಲ್ ಕಲೆಕ್ಷನ್ ಮಾಡೋದು ಕಟ್ ಮಾಡಿದ್ರೆ ಈಗ ಈ ಬಸ್ಸಿಗೆ ಜಾಸ್ತಿ ಮಾಡಿದ್ದ 1 ರೂಪಾಯಿ ಕಮ್ಮಿ ಮಾಡ್ತಾರ? ಅಲ್ಲ, ಈಗ ಟೋಲ್ ಅದಕ್ಕೆ ಬೇಕಾಗಿ ಟೋಲ್ ಸಂಗ್ರಹ ಮಾಡ್ಬೇಕು ಅಂತ ಹೇಳೋದು ನೀವು? ಹೌದೌದು. ಸರಿ, ನೀವು ಟೋಲ್ ಅನ್ನ ಬೆಂಬಲಿಸ್ತೀರಿ ಅಲ್ಲ ಸರ್? ಅಲ್ಲ, ನೀವು ಟೋಲ್ ಗೇಟ್ ಅನ್ನ ಬೆಂಬಲಿಸ್ತೀರಿ, 10 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ ಗೇಟ್ ಇರಬೇಕು ಅಂತ. ಹೌದೌದು, ಬಸ್ಸಿನವ್ರು ಜಾಸ್ತಿ ಮಾಡಿ ಆಗಿದೆಲ್ಲ. ಬಸ್ಸಿಗೆ ಇದಕ್ಕೆ ಯಾಕೆ ಸಂಬಂಧ ಕಲ್ಪಿಸ್ತೀರಿ? ಸರ್, ಬಸ್ ಮಾತ್ರ ಅಲ್ಲ ಸರ್, ನಾವು ಓಡಾಡ್ತೀವಿ, ಕಾರಲ್ಲಿ ಓಡಾಡ್ತೀವಿ, ಲಾರಿಯಲ್ಲಿದ್ದಾರೆ, ಲಾರಿ ಅವರು ಓಡಾಡ್ತಾರೆ. ಹೌದು, ಅವ್ರು ಏನ್ ಮಾಡ್ಲಿ ಸರ್ ಆಗಿದ್ರೆ? ಕೂಡ ಡೈರಿ ನಾವು ಕೂಡ ಓಡಾಡ್ತು, ಆದ್ರೆ ಈಗ ಜಾಸ್ತಿ ಮಾಡಿದ್ದು ಕಮ್ಮಿ ಆಗುದಿಲ್ಲಲ್ಲ. ಈಗ ಮೊದ್ಲು ಒಂದಿದ್ದದನ್ನ ಈಗ 2 ಮಾಡುವಾಗ ಬಸ್ನವ್ರು ಜಾಸ್ತಿ ಮಾಡಿದ್ರೆ ಈಗ 1 ಕಮ್ಮಿ ಮಾಡುವಾಗ ಮೊದ್ಲು. ಓಕೆ ಸರ್, ಒಂದ್ ಕಡೆ ಟೋಲ್ ಸಂಗ್ರಹ ಮಾಡ್ತಾರೆ, ಓಕೆ, ಏನಾದ್ರೂ ಸರಿ ವ್ಯವಸ್ಥೆ ಸರಿ ನಿಮ್ಮ ಕಣ್ಣಿಗೆ ಬಿದ್ದಿದೆಯಾ ಸರ್? ಇಲ್ಲ ಇಲ್ಲ, ಅದ್ರ ಬಗ್ಗೆ ನಾನು ಸಪೋರ್ಟ್ ಉಂಟು. ಯಾವ್ದು ಅದು ಸರಿಯಾಗ್ಬೇಕಲ್ಲ ಸರ್. ಜನ ಕೇಳ್ತಾ ಇರುವಂತದ್ದು ಇಷ್ಟೇ ಸರ್, ನಮಗೆ ರೋಡ್ ಸರಿ ಇದೆಯಾ? ಇಲ್ಲ. ನಮಗೆ ಅಲ್ಲಿ ಬೇಕಾದ ವ್ಯವಸ್ಥೆ ಇದೆಯಾ? ಇಲ್ಲ. ಇದ್ರೆ ತಗೊಳ್ಳಿ ಸ್ವಾಮಿ, ನಾವು ಒಪ್ಕೊಂತೀವಿ. ಹೌದು, ನಿಯಮದ ಪ್ರಕಾರ ತಗೊಳ್ಳಿ. ಈಗ 10 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ ಇಟ್ಕೊಂಡು ಸಂಗ್ರಹ ಮಾಡ್ಲಿಕ್ಕೆ ಕಾನೂನಿನ ಪ್ರಕಾರ ಅವಕಾಶ ಇಲ್ಲ. ಅದನ್ನು ಹೆದ್ದಾರಿ ಪ್ರಾಧಿಕಾರವೇ ಒಪ್ಕೊಂಡು ಅಲ್ಲಿಂದ ಅದನ್ನ ಜನವರಿ 3ನೇ ತಾರೀಕು ತೀರ್ಮಾನ ಮಾಡಿದೆ, ಅದನ್ನ ಯಜಮಾಡಿ ಟೋಲ್ ಗೇಟ್ ಜೊತೆ ವಿಲೀನ ಮಾಡಬೇಕು ಅಂತ. ಹಾಗಿರುವಾಗ್ಲೂ ನೀವು ಟೋಲ್ ಗೇಟ್ ಇರಬೇಕು ಅಂತ ಸಮರ್ಥನೆ ಮಾಡ್ತೀರಂದ್ರೆ ಏನ್ ಅರ್ಥ ಅದು? ಈಗ ನಮ್ಮ ಮತ್ತೊಂದು ಸರ್, ಬಸ್ ಅವ್ರು ಯಾಕೆ ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಅದರ ವಿಷಯಕ್ಕೆ ಅವರು ಹೊರತಾಗಿ ಟೋಲ್ ಸಂಬಂಧಪಟ್ಟಂತೆ ಅವರು ಏರಿಸುವಂತದ್ದಲ್ಲ. ಅಲ್ಲಲ್ಲ, ಕಳೆದ ಸಾರಿ ಯಜಮಾಡಿಯಲ್ಲಿ ಟೋಲ್ ಪ್ರಾರಂಭವಾದ ನಂತರ 1 ರೂಪಾಯಿ. ಅಲ್ಲ, ಈಗ ಟೋಲ್ ಗೇಟ್ ರದ್ದಾದ್ಮೇಲೆ ನೋಡುವ ಅವ್ರದ್ದು ಬೆಲೆ ಏರಿಕೆ, ಅವ್ರದ್ದು ಮತ್ತೆ ಮಾತಾಡುವ, ನಾವು ಕಡಿಮೆ ಮಾಡ್ಲಿಕ್ಕೆ ಅವ್ರ ಹತ್ರ ಮಾತಾಡುವ. ಕಮ್ಮಿ ಯಾರು ಮಾಡುದು? ಅಲ್ಲ, ಅದು ಮತ್ತೆ ಪ್ರಶ್ನೆ. ಸರ್, ಒಂದು ವಿಷಯ, ಏರಿಸುವುದನ್ನು ಯಾರು ಕಡಿಮೆ ಮಾಡಕ್ಕಾಗಲ್ಲ, ಅದು ಸ್ಟೇಬಲ್ ಆಗಿರುತ್ತೆ. ಇದೇ ತರ ಟೋಲ್ ಜಾಸ್ತಿ ಆಗ್ತಾ ಇದೆ, ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆ ಕಡೆ ಬಸ್ ರೇಟು ಟಿಕೆಟ್ ಬೆಲೆನೂ ಜಾಸ್ತಿ ಆಗುತ್ತೆ ಸರ್. ಅವಾಗ ಮತ್ತೆ ಕಟ್ಟಕ್ಕೆ ನಮ್ಗಾಗಲ್ಲ ಸರ್, ನಮಗಾಗಲ್ಲ ಕಟ್ಟಕ್ಕೆ. ಹಾಗಾದ್ರೆ ಅನಧಿಕೃತ ಟೋಲಿಗೆ ನೀವು ಸಪೋರ್ಟಾ? ಕೆಲಸ ಮೇಡಮ್, ಇದು ಸಪೋರ್ಟ್ ಅಥವಾ ನಾವು ಇದು ಮಾಡ್ತಿರುವಂತ ಪ್ರಶ್ನೆ ಅಲ್ಲ. ಯಾವುದೇ ಒಂದು ಬೆಲೆ ಏರಿಕೆ ಏನಾಗ್ತಾ ಇದೆ, ಈ ಕಡೆ ಪ್ರತಿಯೊಂದಕ್ಕೂ ಬೆಲೆ ಏರಿಕೆ ಆಗುವಂತ ಸಂದರ್ಭದಲ್ಲಿ ಬಸ್ಸಿನವರು ಖಡಕ್ ಆಗಿ ಅದನ್ನ ರೇಟ್ ಅನ್ನ ಕೂಡ ಜಾಸ್ತಿ ಮಾಡೇ ಮಾಡ್ತಾರೆ. ಆದ್ರೆ ನಾವು ಹೇಳ್ತಾ ಇರುವಂತದ್ದು ಅದಕ್ಕಲ್ಲ. ಮತ್ತೆ ಟೋಲ್ ಅನ್ನ ಇವಾಗ ಕಂಟಿನ್ಯೂ ಮಾಡಿದ್ರೆ, ಒಂದು ಕಡೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆದ್ರೆ ಖಂಡಿತ ಮತ್ತೆ ಜಾಸ್ತಿ ಮಾಡ್ತಾರೆ. ಅದ್ರಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಬರೀ ಬಸ್ ಇದಕ್ಕೆ ಸಂಬಂಧಪಟ್ಟದಲ್ಲ ಸರ್, ನಾರ್ಮಲ್ 4 ವೀಲರ್ ವೆಹಿಕಲ್ಸ್ ಏನಿದೆ ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತ ವಿಷಯ. ದೊಡ್ಡ ದೊಡ್ಡ ಘನ ವಾಹನ ಯಾವುದಕ್ಕಿದೆ ಅದಕ್ಕೆಲ್ಲ ಇರುವಂತಹ ವಿಷಯ. ಇದು ಬರೀ ರೇಟ್ ಜಾಸ್ತಿ ಆಗುವಂತ ವಿಷಯ ಅಲ್ಲ. ಏನು ಸರಿ ಇಲ್ಲ ಅಂದ್ರೆ ದಿನ ಪ್ರತಿ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ಸ್ವಾಮಿ? ನಾವು ದಿನ ಬೆಳಗ್ಗೆ ಎಷ್ಟು ಆಕ್ಸಿಡೆಂಟ್ ನೋಡ್ತೀವಿ? ರೋಡ್ ಸರಿ ಇದೆಯಾ? ಎಲ್ಲಾದ್ರೂ ಏನಾದ್ರೂ ವ್ಯವಸ್ಥೆ ಇದೆಯಾ? ಅದು ನಾವು ಡ್ರೈವ್ ಮಾಡುವ ಇದ್ರಲ್ಲಿ ಕೂಡ ಇರ್ತದೆ. ನಾವು ಕೂಡ ಓವರ್ ಸ್ಪೀಡ್ ಅಲ್ಲಿ ಹೋದ್ರೆ ಅದು ಕೂಡ ಸ್ವಾಮಿ, ಎಷ್ಟೇ ಸ್ಪೀಡ್ ಅಲ್ಲಿ ಹೋಗ್ಲಿ ಸರ್, ಎಷ್ಟೇ ಇದಾಗಲಿ ಅದು ಅವರವರ ಅಚಾತುರ್ಯದಿಂದ ಆಗುವಂತದ್ದು. ನಾರ್ಮಲ್ ಮನುಷ್ಯ ಸಾಧಾರಣ ಗುಂಡಿಗಳು ಓಕೆನಾ? ಈಗ ಏನು ಸುರತ್ಕಲಿಂದ ಮಂಗಳೂರಿಗೆ ಹೋಗುವಾಗ ಅಷ್ಟೆಲ್ಲ ಗುಂಡಿ ಎಲ್ಲ ಇದೆ ಅಲ್ವಾ? ಅದು ಓಡಾಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಇಲ್ಲಾಂದ್ರೆ ಅವರಿಗೆ ಓಕೆನಾ ನಿಮ್ಗೆ? ಅಲ್ಲ, ಇದು ನಾನು ಹೇಳುದು ಅದಲ್ಲ. ಈಗ ರೇಟ್ ಜಾಸ್ತಿ ಮಾಡಿದ್ದು ಡೀಸೆಲ್ಗೆ ಜಾಸ್ತಿ ಆದದಕ್ಕೆ ನಿಮ್ಮದು ಗೊತ್ತಾಯ್ತು ಸರ್ ನಮಗೆ ಹೇಳಿದ್ದು. ಇವಾಗ ನೀವ್ ಏನ್ ಹೇಳ್ತಾ ಇರುವಂತದ್ದು ಬಸ್ ಅಲ್ಲ ಸ್ವಾಮಿ, ಇದು ಬಿಟ್ಬಿಡಿ. ಬಸ್ ಇದ್ದಲ್ಲ, ನೀವ್ ಹೇಳ್ತಾ ಇರುವಂತದ್ದು ಟೋಲ್ ಕಟ್ಟೋದು ಅದು ತಪ್ಪ ಅಂತ ಕೇಳ್ತಾ ಇರುವಂತದ್ದು. ಬಾಕಿ ಎಲ್ಲ ವ್ಯವಸ್ಥೆ ಸರಿ ಇಲ್ಲ, ಟೋಲ್ ಕಟ್ಟುವ ತಪ್ಪು ಸ್ವಾಮಿ. ಯಾಕೆ ಸುಮ್ನೆ ಕಟ್ಟಬೇಕು ನಾವು? ನಾನು ದಿನ ಹೋಗ್ತೀವಿ ಸರ್, 2-3 ಸಲ ಒಂದೇ ರೋಟಿಂದ ಹೋಗ್ದ ಕಟ್ಟಬೇಕಾ ನಾವು? ನಾವು ಕೂಡ ಹೋಗ್ತೇವಲ್ಲ, ಅದ್ರಲ್ಲಿ ಹೋಗುದು ನಾವು ಕೂಡ. ಅವರು ಅವ್ರ ಹತ್ರ ಇರ್ಬೇಕು ಸ್ವಾಮಿ, ನಮ್ಮಂತವ್ರ ಹತ್ರ ದುಡ್ಡಿಲ್ಲ, ಏನ್ ಮಾಡ್ಲಿ ನಾವು? ಅದೇ ನಾವ್ ಹೇಳಿದ್, ಈಗ ನಮ್ಗೆ ಲಾಸ್ ಅಲ್ವಾ ಅಂತ. ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ, ನಾವೇನ್ ಮಾಡ್ಲಿ ಹೇಳಿ? ಹೌದು, ಅದೇ ಈಗ ನಾನು ದಿನಕ್ಕೆ ಒಂದು 100, ನಾನಲ್ಲ ಸಾಮಾನ್ಯ ಜನರು ದಿನಕ್ಕೆ ಒಂದು 3-4 ಸಲ ಓಡಾಡ್ತಾರೆ ಅದೇ ರೂಟಲ್ಲಿ. ಅವ್ರ ಹತ್ರ ದುಡ್ಡಿಲ್ಲ, ಏನ್ ಮಾಡ್ಲಿ ಅವರು? ನಾನ್ ಕೂಡ ಬಸ್ ಅಲ್ಲಿ ಬೈಕ್ ಅಲ್ಲೆಲ್ಲ ಹೋಗ್ತೇನೆ. ಅಲ್ಲಿ ಬೈಕಲ್ಲಿ ಅವ್ರಿಗೆ ಇಲ್ಲ ಅಲ್ಲ ಸರ್? ಇಲ್ಲ ಬೈಕ್ ಅಲ್ಲಿ ಇಲ್ಲ, ಆದ್ರೂ ಹೇಳುದು ಈಗ ಬಸ್ ಅಲ್ಲಿ ನಾನ್ ಕೂಡ ಹೋಗ್ತೇನೆ. ಬಸ್ ಬಿಟ್ಟು ಬಿಡಿ ಸರ್, ಇವಾಗ 4 ವೆಹಿಕಲ್ ಅವರು ದಿನಕ್ಕೆ 100 ಸಲ ಓಡಾಡ್ತಾರೆ ಅದೇ ರೂಟಲ್ಲಿ. ಏನ್ ಮಾಡ್ಲಿ ಅವಾಗ? ಎಲ್ಲಿಂದ ದುಡ್ಡು ಕೊಡ್ಲಿ? ಯಾರು ಕೊಡ್ತಾರೆ ಸರ್ ಅಲ್ಲಿಗೆ ದುಡ್ಡು? ಯಾರು ಕೊಡ್ತಾರೆ ಅವರಿಗೆ? ಈಗ 2 ಕಡೆ ಕೊಟ್ಟದನ್ನು ಒಂದ್ಸರಿ ಲೆಸ್ ಮಾಡಿದ್ರೆ ಬಸ್ಸಿನಾಗ ಸ್ವಲ್ಪ ಉಳಿತಾಯ ಆಗ್ತದೆ. ಆದ್ರೆ ನಮ್ಮ ಅಂತ ಪ್ರಯಾಣಿಕರಿಗೆ, ಬಸ್ ಪ್ರಯಾಣಿಕರಿಗೆ ಅಂತ ಉಂಟು ಕೇಳುದು ನಾನು ಅಷ್ಟೇ. ಬಸ್ ಪ್ರಯಾಣಿಕರಿಗೆ ಏನಿಲ್ಲ ಸರ್, ಒಂದು ಗಮನದಲ್ಲಿ ಇಟ್ಕೊಳ್ಳಿ ಸರ್. ಬಸ್ಸಿಗೆ ಒಮ್ಮೆಲೆ ಏರಿಸೋದು ಯಾಕಂದ್ರೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಸುವ ನಿಟ್ಟಿನಲ್ಲಿ ಅವರು ಏರಿಸ್ತಾರೆ.
ಮತ್ತೆ ಟೋಲ್ ಅಲ್ಲಿ ಅವರು ಜಾಸ್ತಿ ಸಂಗ್ರಹ ಮಾಡುವಂತದ್ದಿಲ್ಲ, 30 ರೂಪಾಯಿ 40 ರೂಪಾಯಿ ಏನೋ ಮಾಡ್ತಾರೆ, ಅದನ್ನ ಜಾಸ್ತಿ ಮಾಡಿಲ್ಲ ಅನ್ಸುತ್ತೆ. ಇಲ್ಲ, ಈಗ ಪ್ರಶ್ನೆ ಏನಂದ್ರೆ ಇದು ಸುಮ್ನೆ ಅನಗತ್ಯ ಚರ್ಚೆಗಳನ್ನ ಮಾಡೋದ್ರಲ್ಲಿ ಏನು ಪ್ರಯೋಜನ ಆಗಲ್ಲ. ಬಸ್ ದರ ಏರಿಕೆ ಟೋಲ್ ಕಾರಣಕ್ಕಾಗಿ ಆಗಿದ್ರೆ ಒಂದು ಟೋಲ್ ರದ್ದಾದ್ಮೇಲೆ ಮತ್ತೆ ಮುಂದಕ್ಕೆ ಬಸ್ನವ್ರ ಜೊತೆ ನಾವು ಚರ್ಚೆ ಮಾಡೋದು ಬೇರೆ ಇದೆ. ಅದನ್ನ ಈ ಟೋಲ್ ಅನ್ನ ಸಮರ್ಥನೆ ಮಾಡ್ಲಿಕ್ಕೆ ಬಳಸ್ಲಿಕ್ಕೆ ಆಗೋದಿಲ್ಲ. ಬಸ್ನವ್ರು ಕಡಿಮೆ ಮಾಡೋದಿಲ್ಲ ಅಂತ ಟೋಲ್ ಗೇಟ್ 2 ಇರ್ಲಿ ಅಂತ ಹೇಳಕ್ ಆಗಲ್ಲ. ಅದು ಬೇರೆನೇ ಸಬ್ಜೆಕ್ಟ್. ಇದು ಬರೀ ಬಸ್ಸಿಗೆ ಸಂಬಂಧಪಟ್ಟದ್ದಲ್ಲ, ಯಾಕಂದ್ರೆ ಬೇರೆ ವೆಹಿಕಲ್ ಓಡ್ತದೆ, ಎಲ್ಲವೂ ಇದೆ ಅಲ್ಲಿ. ಅದೊಂದು ಪ್ರೋಗ್ರಾಮ್ ಮಾಡ್ಬೇಕಾಗಾದ್ರೆ ನೀವು. ಆಯ್ತು, ನೀವು ಬನ್ನಿ, ಕಟ್ಟಾಗ್ಲಿ ಬಂದಾಗ್ಲಿ, ಆನಂತರ ಬಸ್ಸಿಗೆ ಸಮಸ್ಯೆಯನ್ನು ಸ್ವಲ್ಪ ನೀವು ಮಾಡೋಣ ಸರ್, ಅವಾಗ ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ. ಸರ್, ಈಗಾಗಲೇ ಅವ್ರು ಹೇಳ್ತಾರೆ ಬಸ್ ಮಾತ್ರ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ, ಇದು ಯಾವುದೇ ಬಸ್ಸಿಗೆ ಸಂಬಂಧಪಟ್ಟದಲ್ಲ. ಟೋಲ್ ಬರೀ ಬಸ್ ಮಾತ್ರ ಅಲ್ಲ, ಟೋಲ್ ಗೇಟ್ ಅಲ್ಲಿ ಓಡಾಡೋದು, ಕಾರ್ ಓಡುತ್ತೆ, ಲಾರಿ ಓಡುತ್ತೆ, ಎಲ್ಲಾ ಗಾಡಿನೂ ಓಡಾಡುತ್ತೆ. ಸೊ ಇದು ಏನಾಗ್ತಿದೆ ಅಂದ್ರೆ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗತ್ತೆ, ಕೆಲವರಿಗೆ ಅರ್ಥ ಆಗಲ್ಲ ಅಷ್ಟೇ. ಮತ್ತೆ ಬಸ್ಸಿನ ನೋಡ್ದು ಏನಂದ್ರೆ ಬಸ್ ಇರ್ಲಿ, ಇನ್ನೊಂದಿರ್ಲಿ, ಮತ್ತೊಂದಿರ್ಲಿ, ವಿಮಾನ ಪೆಟ್ರೋಲ್ ಡೀಸೆಲ್ಗೆ ಹೆಚ್ಚಾದ್ರೆ ಅವರು ಹೆಚ್ಚು ಮಾಡ್ತಾರೆ. ಇದು ಟೋಲ್ ಆಗೋದಕ್ಕಿಂತ ಮೊದ್ಲು ಅವರು ಮಾಡ್ತಾ ಇದ್ರು. ಬಸ್ ಬಿಡಿ, ಆಟೋದಿಂದ ಹಿಡಿದು ವಿಮಾನದವರೆಗೂ ಕೂಡ ಅವರಿಗೆ ಖರ್ಚು ವೆಚ್ಚಗಳು ಜಾಸ್ತಿ ಆದಾಗ ಅವರು ಸಹಜವಾಗಿ ಸಾಮಾನ್ಯ ಜನರ ತಲೆಗೆ ಹೇಳ್ತಾ ಇರೋದು ಅನಧಿಕೃತವಾಗಿ ಟೋಲ್ ಗೇಟ್ ಬೇಕಾ ಅಲ್ಲಿ ಅನ್ನುವ ಪ್ರಶ್ನೆ ಅಷ್ಟೇ ಇರೋದು. ಅನಧಿಕೃತ ಟೋಲ್ ಇರಬಾರ್ದು. ಮತ್ತೆ ನಮ್ಗೆ ಹೆದ್ದಾರಿಯ ಬಳಕೆದಾರರಿಗೆ ಅವರ ಎಲ್ಲಾ ಪೂರ್ಣ ಹಕ್ಕುಗಳು ಅಂದ್ರೆ ಒಳ್ಳೆಯ ರಸ್ತೆ, ವೈಜ್ಞಾನಿಕವಾದಂತಹ ಡಿವೈಡರ್ಗಳು, ಸರ್ವಿಸ್ ರಸ್ತೆಗಳು ಅವೆಲ್ಲವೂ ಬೇಕು, ಅವೆಲ್ಲ ಸಿಗ್ಬೇಕು ಅಂತ ನಮ್ಮ ಬೇಡಿಕೆ. ಟೋಲ್ಗಳನ್ನು ಈಗ ನಾವು ನಿಷೇಧಿಸ್ಲಿಕ್ಕೆ ಆಗಲ್ಲ. ಟೋಲ್ಗಳನ್ನ ಕೇಂದ್ರ ಸರ್ಕಾರ ಒಂದು ಸಾರಿಗೆ ನೀತಿಯ ಭಾಗವಾಗಿ ತಗೊಂಡಿದೆ. ಅದಕ್ಕೆ ದೊಡ್ಡ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದು ಹೋಗ್ಬೇಕು ಅಂತ ಆದ್ರೆ ಹೋರಾಟಗಳು ನಡಿಬೇಕಿತ್ತು, ಅದು ಬೇರೆ. ಈಗ ಇಲ್ಲಿರುವಂತಹದ್ದು ಅನಧಿಕೃತ ಟೋಲ್, ನಿಯಮಬಾಹಿರ ಟೋಲ್, ಆ ಟೋಲ್ ಇರಬಾರ್ದು ಅನ್ನುವಂಥದ್ದು ನಮ್ಮ ಬೇಡಿಕೆ. ಓಕೆ ಸರ್, ಸಮಯದ ಅವಧಿ ಕಡಿಮೆ ಇದೆ. ಮಾತಾಡ್ಲಿಕ್ಕೆ ಹೋದ್ರೆ ಟೋಲ್ ಬಗ್ಗೆ ದಿನಪ್ರತಿ ಹೋರಾಟಗಳು ನಡೆಯುವಾಗ ಇಲ್ಲಿ ನಾವು ಗಂಟೆಗಟ್ಟಲೆ ಕೂತು ಮಾತಾಡಬೇಕಾಗುತ್ತೆ. ಕೊನೆಯದಾಗಿ ಏನ್ ಹೇಳ್ತೀರಾ ಮೇಡಮ್? ಜನತೆಗೆ ಜೊತೆಗೆ ಸರ್ಕಾರಕ್ಕೆ ಏನು ಎಚ್ಚರಿಕೆ ಮುಟ್ಟಿಸುವ ಪ್ರಯತ್ನ ಮಾಡ್ತೀರಾ? ಅಲ್ಲ, ಈ ಅನಧಿಕೃತ ಟೋಲು ಅಲ್ಲಿಂದ ಹೋಗ್ಲೇಬೇಕು. ಅಷ್ಟರವರೆಗೆ ನಮ್ಮದು ಏನು ಈ ಹೋರಾಟ ಮುಂದುವರಿತಾ ಇರ್ತದೆ. ಇನ್ನೊಮ್ಮೆ ನಾವು ಅಲ್ಲಿ ಕೂತ್ಕೊಳ್ಳುವ ಒಂದು ವ್ಯವಸ್ಥೆ ಇದೆ, ಉಪವಾಸ ಕೂತ್ಕೊಳ್ಳುವಂಥದ್ದು, ಅದನ್ನು ನಾವು ಮಾಡ್ತೇವೆ. ಅದನ್ನು ಒಮ್ಮೆ ನೋಡ್ಬೇಕಾಗಿದೆ. ಹೌದು. ಇದು ಹೋಗದಿದ್ರೆ ಅಂದ್ರೆ ಅಕ್ಟೋಬರ್ ಎಂಡ್ ವರೆಗೆ ಇದು ಇದೆ. ಹಾಗಾಗಿ ಜನರು ನಮ್ಮ ಈ ಅನಧಿಕೃತ ಟೋಲಿಗೆ ಅದು ಕ್ಯಾನ್ಸಲ್ ಆಗೋದಕ್ಕೆ, ಅಲ್ಲಿಂದ ಹೋಗೋದಕ್ಕೆ ನೀವು ಈಗ ಹೇಗೆ ಸಹಕಾರ ಕೊಡ್ತೀರಾ, ಇದಕ್ಕಿಂತ ಹೆಚ್ಚು ಜನ ಹೋಗಿ ಪ್ರೇಕ್ಷಕರಾಗಿ ಇರಬೇಡಿ, ನೀವು ನಮ್ಮ ಜೊತೆ ಬನ್ನಿ ಅಂತ ನಾನು ಜನರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆ ಸರ್, ನೀವೇನು ಹೇಳ್ತೀರಾ? ಈಗ ಟೋಲ್ ಗೇಟ್ ಒಂದು ನಿಲ್ಲಿಸಬೇಕು, ಸೂರತ್ ಟೋಲ್ ಗೇಟ್ ಅನ್ನ ನಿಲ್ಲಿಸಬೇಕು, ಜನರು ಕೂಡ ಇದಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ. ಸರ್ಕಾರ ಕೂಡ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಜನತೆಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟವರಿಗೆ ಇವತ್ತಿನ ಪಾದಯಾತ್ರೆ ಒಂದು ಸಂದೇಶವನ್ನು ಕೊಟ್ಟಿದೆ. ಜನ ಇದರಿಂದ ಸಮಾಧಾನಿತರಾಗಿರ್ಲಿಲ್ಲ, ಜನ ಇವತ್ತು ಬೀದಿಗಿಳಿಲಿಕ್ಕೆ ಶುರುವಾಗಿದ್ದಾರೆ, ಅವರು ಆಕ್ರೋಶ ಭರಿತರಾಗಿದ್ದಾರೆ ಅನ್ನುವಂಥ ಸಂದೇಶ ಇವತ್ತು ವ್ಯಕ್ತ ಆಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಮತ್ತು ನಿಯಮಗಳ ಪ್ರಕಾರ ಸರ್ಕಾರ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇಲಾಖೆ ನಡ್ಕೊಳ್ಬೇಕು. ಅದರಿಂದಾಗಿ ಹೆದ್ದಾರಿಯನ್ನ ಪೂರ್ಣವಾಗಿ ದುರಸ್ತಿಗೊಳಿಸೋದು ಒಂದು, ಮತ್ತೆ ಅನಧಿಕೃತವಾಗಿರುವಂತಹ ಸುರತ್ಕಲ್ನ ಟೋಲ್ ಗೇಟ್ ಅನ್ನ ಅಲ್ಲಿಂದ ಎತ್ತಂಗಡಿ ಮಾಡೋದು ಇನ್ನೊಂದು. ಈ ಎರಡು ಬೇಡಿಕೆಗಳ ಮೇಲೆ ಸ್ಪಂದನೆ ನಮಗೆ ಸಿಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರಗೊಳ್ತದೆ. ಇವತ್ತೇ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ, ಮತ್ತೆ ನಾವು ಸಮಿತಿಯನ್ನು ಸೇರಿಸಿ ನಾವು ತೀರ್ಮಾನ ಮಾಡ್ತೀವಿ. ನಮ್ಮ ಇವತ್ತಿನ ಬೇಡಿಕೆಗಳಿಗೆ ನಾವೀಗ 10 ದಿವಸದ ಸಮಯ ಕೊಟ್ಟಿದ್ದೀವಿ. ಅಷ್ಟರವರೆಗೆ ಅದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಲಿಲ್ಲ ಅಂದ್ರೆ ನಾವು ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಈಗಾಗಲೇ ಪ್ಯಾಚ್ ವರ್ಕ್ ಶುರು ಮಾಡಿದ್ದಾರೆ. ಇವತ್ತು ಪ್ಯಾಚ್ ವರ್ಕ್, ರಸ್ತೆ ರಿಪೇರಿಗೆ ಪ್ಯಾಚ್ ವರ್ಕ್ ಹೋಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ನಮಗೆ ಸರ್ವಿಸ್ ರಸ್ತೆ ರಿಪೇರಿ ಆಗಬೇಕು, ಮತ್ತೆ ಇನ್ನೊಂದು ಟೋಲ್ ಗೇಟ್ ರದ್ದಾಗಬೇಕು. ಅದು ಆಗ್ಲಿಲ್ಲ ಅಂದ್ರೆ ನಾವು ಈಗಾಗಲೇ ಅನಿರ್ದಿಷ್ಟಾವಧಿ ಧರಣಿ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿದ್ದೀವಿ. ಆ ರೀತಿಯಲ್ಲಿ ನಾವೊಂದು ಜನರಿಗೆ ಇವತ್ತು ಒಂದು ಹೇಳಿಕೆ ನೀಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ತೀರ್ಮಾನ ಮಾಡಿಕೊಂಡು ಅನಿರ್ದಿಷ್ಟಾವಧಿ ಧರಣಿಗೆ ಹೋಗ್ತೀವಿ. ಆ ಧರಣಿಯ ಸಂದರ್ಭದಲ್ಲಿ ಜನ ನಮ್ಮ ಜೊತೆ ವ್ಯಾಪಕವಾಗಿ ನಿಂತರೆ ಖಂಡಿತವಾಗಿಯೂ ಈ ಪ್ರಶ್ನೆ ಒಂದು ನಿರ್ಣಾಯಕವಾಗಿ ಒಂದು ತೀರ್ಮಾನಕ್ಕೆ ಬರ್ತದೆ ಅನ್ನುವಂಥ ನಂಬಿಕೆ ಇದೆ. ಮತ್ತು ಆ ಹೋರಾಟ ಹಂತದಲ್ಲಿ ಇನ್ನಷ್ಟು ತೀವ್ರ ಆದರೆ ಅದರ ಎಲ್ಲ ಅನಾಹುತಗಳಿಗೂ ಕೂಡ ಸಂಬಂಧಪಟ್ಟವರು ಹೊಣೆ ಆಗ್ತಾರೆ. ಅದರಿಂದಾಗಿ ಈಗ ಏನೊಂದು ಜನ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ, ಅದಕ್ಕೆ ಅನುಗುಣವಾಗಿ ಒಂದು ನ್ಯಾಯಯುತವಾದಂಥ ತೀರ್ಮಾನಕ್ಕೆ ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರ ಮುಂದಾಗಬೇಕು ಅನ್ನುವಂಥದ್ದು ನಮ್ಮ ವಿನಂತಿ. ಓಕೆ, ಖಂಡಿತ ಸರ್. ನಿಮ್ಮ ಪ್ರತಿಭಟನೆಗೆ ಫಲ ಸಿಗ್ಲಿ ಅನ್ನೋದೇ ಸ್ಪಂದನಾ ವಾಹಿನಿಯ ಆಶಯ ಕೂಡ ಆಗಿದೆ. ಥ್ಯಾಂಕ್ ಯು ಸರ್, ಇಲ್ಲಿ ತನಕ ಬಂದು ನಮ್ಮ ಜೊತೆ. ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆ ಬಂದು ಮಾತಾಡಿದಕ್ಕೆ. ವೀಕ್ಷಕರೇ, ಇಲ್ಲಿ ತನಕ ಈಗಾಗಲೇ ಸಾಕಷ್ಟು ಬಾರಿ
ಟೋಲ್ ಸುಂಕದ ಬಗ್ಗೆ ವಸೂಲಿ ಮಾಡುವ ವಿಷಯದ ಬಗ್ಗೆ ಸಾಕಷ್ಟು ಬಾರಿ ಜನರು ದನಿ ಎತ್ತಿದ್ದಾರೆ. ಹಲವು ಸಂಘ ಸಂಸ್ಥೆಗಳು ಕೂಡ ಇದರ ಜೊತೆ ಕೈ ಜೋಡಿಸಿತ್ತು. ಇವತ್ತು ನಡೆದಂತಹ ಪಾದಯಾತ್ರೆಗೆ ಒಳ್ಳೆ ರೀತಿ ಒಂದು ಬೆಂಬಲ ಕೂಡ ವ್ಯಕ್ತವಾಗಿರುವಂತದ್ದು. ಅನಧಿಕೃತವಾಗಿ ನಿರ್ಮಾಣವಾಗಿರುವಂತಹ ಟೋಲ್ ಗೇಟ್ ಅನ್ನ ಮುಚ್ಚಬೇಕು, ಜನರ ಕಣ್ಣಿಗೆ ಮಣ್ಣೆರಚುವಂತಹ ಯಾವುದೇ ಕೆಲಸಗಳು ಅಲ್ಲಿ ಬೇಡ, ಪ್ಯಾಚ್ ವರ್ಕ್ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸ ಬೇಡ, ನಮಗೆ ಸಂಪೂರ್ಣ ಕಾಮಗಾರಿ ಬೇಕು, ಎಲ್ಲಾ ರೀತಿ ಜನರಿಗೆ ಉಪಯೋಗವಾಗುವಂತಹ ಕಾಮಗಾರಿ ನೀಡಲಿ ಅನ್ನೋದೇ ಅವರೊಂದು ಆಶಯ. ಇದಕ್ಕೆ ಈಗಾಗಲೇ ಸಂಬಂಧಪಟ್ಟು ಉಪವಾಸ ಸತ್ಯಾಗ್ರಹ ನಡೆಸಲಿಕ್ಕೆ ಕೂಡ ಅವರು ಮುಂದಾಗಿದ್ದಾರೆ. ಒಂದು ವೇಳೆ ಇದಕ್ಕೆ ಸರ್ಕಾರ ಬಗ್ಗದಿದ್ರೆ ಮುಂದೆ ಇದರ ಒಂದು ಪರಿಣಾಮ ಜೋರಾಗಿರುತ್ತೆ ಅನ್ನೋದು ಅವರ ಒಂದು ಖಡಕ್ ಎಚ್ಚರಿಕೆಯಾಗಿದೆ. ಮುಂದಿನ ದಿವಸಗಳಲ್ಲಿ ಯಾವ ರೀತಿಯೆಲ್ಲ ಬದಲಾವಣೆ ಪಡೆಯುತ್ತೆ, ಏನೆಲ್ಲ ಒಂದು ಟೋಲ್ ಗೇಟ್ಗೆ ಸಂಬಂಧಪಟ್ಟಂತೆ ಬದಲಾವಣೆ ತರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದೇ ಇವತ್ತಿನ ವಿಶೇಷ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.